ಪುತ್ತೂರು ಮಹಾತೋಪಾರ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಪ್ರಯುಕ್ತ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪುತ್ತೂರ ಕಲೋತ್ಸವ 2018. ಬಂದಂಥ ಎಲ್ಲ ಕಲಾಭಿಮಾನಿಗಳಿಗೆ ಆತ್ಮೀಯವಾದಂಥ ಸ್ವಾಗತ. ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಪ್ರಯುಕ್ತವಾಗಿ ನಡೆಯುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪುತ್ತೂರು ಕಲೋತ್ಸವ 2018, ಅ ಮ್ಯೂಸಿಕಲ್ ನೈಟ್, ಆನ್ ಇವೆಂಟ್ ಆರ್ಗನೈಸ್ಡ್ ಬೈ ಪವಿ ಪ್ರವೀಣ್ ಪ್ರಿಯಾರ ಪ್ರೊಡಕ್ಷನ್ಸ್. ಈ ಕಲೋತ್ಸವ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೆ ನಿಮ್ಮವಳೇ ಆದಂಥ ಸೌಜನ್ಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮೆಲ್ಲರ ಸೌಭಾಗ್ಯ ಎನ್ನುವಂತೆ ಕಲೋತ್ಸವ 2018ಕ್ಕೆ ಸರಿಯಾದ ಬಿಂದುವನ್ನು ಹೇಳುವಂಥ ಕಲೆಯ ಒಂದು ಸಂಪೂರ್ಣ ವಾಕಿಂಗ್ ಪರ್ಸನ್ ಅಂತ ಹೇಳ್ಬೋದು. ಡಾಕ್ಟರ್ ಮೋಹನ್ ಆಳ್ವ ಅವರು ನಮ್ಮ ಜೊತೆ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನ ಸಹಜರಯ್ಯ ಅವರು ಈ ವೇದಿಕೆಗೆ ಬರಮಾಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶ್ರೀ ಕರುಣಾಕರ್ ರೈ ಅವರಿದ್ದಾರೆ, ಹೋಟೆಲ್ ಅಶ್ವಿನಿ ದರ್ಬೆ ಪುತ್ತೂರು. ಅದೇ ರೀತಿಯಲ್ಲಿ ಶ್ರೀ ಹರ್ಷಕುಮಾರ್ ರೈ ಅವರು ಕೂಡ ಇದ್ದಾರೆ. ದಯಮಾಡಿ ಇವರನ್ನ ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಶ್ರೀ ಸಹಜರಯ್ಯ ಅವರಿಂದ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ವತಿಯಿಂದ ದೀಪಕ್ ಅವರು ನಮ್ಮ ಜೊತೆ ವೇದಿಕೆಯಲ್ಲಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಪ್ರಿಯಾರ ಪ್ರೊಡಕ್ಷನ್ಸ್ ಪವಿ ಪ್ರವೀಣ್ ಅವರು ಈ ಪ್ರೊಡಕ್ಷನ್ಸ್ನ ಒಂದು ಮುಖಂಡರು ಹೌದು. ನಮ್ಮ ಟಿವಿ ಎನ್ನುವಂತಹ ಒಂದು ವಾಹಿನಿಯ ಪ್ರೊಡಕ್ಷನ್ ಹೆಡ್ ಹಾಗೂ ಸ್ಟುಡಿಯೋ ಇನ್ಚಾರ್ಜ್ ಆಗಿರುವಂತಹ ಪ್ರವೀಣ್ ಅವರು ವೇದಿಕೆಯಲ್ಲಿ ನಮ್ಮ ಜೊತೆ ಸೇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಪುತ್ತೂರಿನ ಆರಾಧ್ಯ ದೇವರಾದಂತಹ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ನಮಸ್ಕರಿಸುತ್ತಾ, ಆ್ಯಕ್ಷನ್ ಫ್ರೆಂಡ್ಸ್ ಪುತ್ತೂರು ಸನ್ ಪ್ರೀಮಿಯಂ ಪುತ್ತೂರ ಕಲೋತ್ಸವ 2018 ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯ ವೇದಿಕೆಯಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಸಹೋದರ ಸಹೋದರಿಯರೇ, ಬಹುಶಃ ಆ್ಯಕ್ಷನ್ ಫ್ರೆಂಡ್ಸ್ ಸ್ಥಾಪನೆಯಾಗಿ ಒಂದು 6 ವರ್ಷ ನಾವು ನಿರಂತರವಾಗಿ ಸಾಮಾಜಿಕ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೆವು. 5 ಬಾರಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ ಮಾಡುವ ಮುಖಾಂತರ ಹಾಗೆ ಇನ್ನಷ್ಟು ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಆ್ಯಕ್ಷನ್ ಫ್ರೆಂಡ್ಸ್ ತಂಡ ತನ್ನನ್ನು ತಾನು ತೊಡಗಿಸಿಕೊಂಡಿತ್ತು. ಇವತ್ತು ಈ ವರ್ಷ ಬಹುಶಃ ಪ್ರಿಯಾರ ಪ್ರೊಡಕ್ಷನ್ಸ್ ಇದರ ಪ್ರವೀಣ್ರವರು ನನ್ನ ಒಂದು ತಿಂಗಳ ಹಿಂದೆ ನನ್ನನ್ನು ಭೇಟಿಯಾದರು. ಈ ಬಾರಿ ಯಾವ ಕ್ರಿಕೆಟ್ ಮ್ಯಾಚು ಬೇಡ, ಯಾವ ಬೇರೆ ಕಾರ್ಯಕ್ರಮವೂ ಬೇಡ, ನಮ್ಮೆಲ್ಲರ ಆರಾಧ್ಯ ದೇವರು ಮಹಾಲಿಂಗೇಶ್ವರ ದೇವರು ಈ ಒಂದು ಸವಾರಿ ಹೋಗುವಂಥ ಸ್ಥಳದಲ್ಲೇ ಒಂದು ಸುಂದರವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡುವಂತಹ ವಿಷಯನ ನನಗೆ ಪ್ರಸ್ತಾಪನೆ ಮಾಡಿದರು. ತುಂಬ ಸಂತೋಷದಿಂದ ಒಪ್ಪಿಕೊಂಡೆ. ಯಾಕಂತ ಹೇಳಿದರೆ ಪ್ರಿಯಾರ ಪ್ರೊಡಕ್ಷನ್ಸ್ ಬಹಳ ಅನುಭವ ಇರ್ತಕ್ಕಂಥ ಒಂದು ಪ್ರೊಡಕ್ಷನ್ ಈ ಒಂದು ಈವೆಂಟನ್ನು ಆರ್ಗನೈಸ್ ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕೆಂದು ನಮ್ಮೆಲ್ಲರ ಈ ಒಂದು ಭಾಗದ ನಮ್ಮ ರಾಜ್ಯದ ಸಾಂಸ್ಕೃತಿಕ ದಿಗ್ಗಜರಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಡಾಕ್ಟರ್ ಎಂ ಮೋಹನ್ ಆಳ್ವರು ಅವರ ಹತ್ರ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಕ್ಕೆ ಬಂದು ಇವತ್ತು ನವ ಮೂಡಬಿದಿರೆಯ ಒಂದು ರೂವಾರಿಯಾಗಿ, ಒಂದು ವಿರಾಸತ್ನ ಮೂಲಕ ಒಬ್ಬ ಕಲಾಪ್ರೇಮಿಯಾಗಿ, ಕ್ರೀಡೋತ್ಸವದ ಮೂಲಕ ಒಬ್ಬ ಕ್ರೀಡಾ ಪ್ರೇಮಿಯಾಗಿ, ಹಾಗೆಯೇ ಇನ್ನಿತರ ಚಟುವಟಿಕೆಗಳನ್ನು ತಮ್ಮನ್ನು ತಾನು ತೊಡಗಿಸಿಕೊಂಡು ಇವತ್ತು ಸಾಂಸ್ಕೃತಿಕ ಲೋಕದ ದಿಗ್ಗಜರೆಂದೇ ಹೆಸರಾಗಿರುವಂತಹ ನನ್ನ ಮಾರ್ಗದರ್ಶಕರು, ಹಿರಿಯರು, ನನ್ನೆಲ್ಲರ ಹಿತೈಷಿಗಳಾದಂತಹ ಶ್ರೀಯುತ ಡಾಕ್ಟರ್ ಮೋಹನ್ ಆಳ್ವರನ್ನು ಅತ್ಯಂತ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಮಾರ್ಗದರ್ಶಕರು, ಹಿರಿಯರು ಆದಂಥ ಪುತ್ತೂರು ಮಹಾಲಿಂಗೇಶ್ವರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ನಮ್ಮೆಲ್ಲರ ಪುತ್ತೂರಿನ ಮುತ್ತು, ಈಗಾಗಲೇ ಕರ್ನಾಟಕದ ಮುತ್ತೆ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂತಹ ಸನ್ಮಾನ್ಯ ಅಣ್ಣ ಮುತ್ತಪ್ಪರವರ ಸಹೋದರರು,
ಬ್ರಹ್ಮರಥದ ಕೆಲಸ ಸಂದರ್ಭದಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು ಯಶಸ್ವಿಯಾಗಿ ಬ್ರಹ್ಮರಥೋತ್ಸವವನ್ನು ಮಾಡಿಕೊಟ್ಟಂಥ ಜವಾಬ್ದಾರಿ ವಹಿಸಿರುವಂತಹ ನನ್ನ ಬಂಧುವಾದಂತಹ ಶ್ರೀಯುತ ಕರುಣಾಕರ್ ರೈ ಸಹಜ ಇವರಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಯುವ ಉದ್ಯಮಿಯಾಗಿ ನನ್ನ ಬಂಧುವಾಗಿ ಇವತ್ತು ಧಾರ್ಮಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳನ್ನು ತಮ್ಮನ್ನು ತಾನು ತೊಡಗಿಸಿಕೊಂಡು ಇವತ್ತು ಪುತ್ತೂರಿಗೆ ಎಲ್ಲರಿಗೂ ಚಿರಪರಿಚಿತರಾದಂತಹ ನನ್ನ ಆತ್ಮೀಯರು ಆದಂತಹ ರಾಷ್ಟ್ರೀಯ ಹೆದ್ದಾರಿಯ ಆರ್ಕಿಟೆಕ್ಟ್ ಆದಂತಹ ಶ್ರೀಯುತ ಹರ್ಷಕುಮಾರ್ ರೈ ಮಾಡಾವು ಇವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪುತ್ತೂರಿನ ಜನತೆ ಆಗಿರ್ಬೋದು, ಇದು ಕೇವಲ ನನ್ನ ಸಾರಥ್ಯ ಇದ್ದರೂ ಕೂಡ ನನ್ನ ಹಿಂದೆ ಇದ್ದಂಥ ಯುವಕರು ಆ್ಯಕ್ಷನ್ ಫ್ರೆಂಡ್ಸ್ ತಂಡ, ಅವರ ಒಂದು ತಂಡದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಕಾರಣವಾಗಿದೆ. ಹಾಗೆ ಪುತ್ತೂರಿನ ಜನತೆ ಇಲ್ಲಿ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ಹಾರೈಸಿದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿಕೊಂಡು ಪುತ್ತೂರಿನ ಆರಾಧ್ಯ ಮೂರ್ತಿಯಾದಂತಹ ಶ್ರೀ ಮಹಾಲಿಂಗೇಶ್ವರ ದೇವರು ಎಲ್ಲರಿಗೂ ಪುತ್ತೂರಿನ ಜನತೆಗೆ ಒಳಿತನ್ನು ಮಾಡಲಿ ಅಂತ ಪ್ರಾರ್ಥನೆಯೊಂದಿಗೆ ನನ್ನ ಸ್ವಾಗತ ಭಾಷಣ ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸಹಜ್ ರೈ ಅವರೇ. ನಮ್ಮ ಸಮ್ಮುಖದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಈ ಹೆಸರು ಪುತ್ತೂರಿನಲ್ಲಿ ಮತ್ತೆ 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 ಕೇಳಿ ಬರ್ತಾ ಇದೆ. ನಮ್ಮೂರ ಹಬ್ಬ ಆಯಿತು, ದರ್ಬೆ ಜಂಕ್ಷನ್ನಲ್ಲಿ ಅದಕ್ಕೆ ತುಂಬ ಒಂದು ಪ್ರೋತ್ಸಾಹ ನೀಡಿದೆ. ಅದೇ ರೀತಿಯಲ್ಲಿ ಇಲ್ಲಿಯ ಪ್ರೋತ್ಸಾಹವನ್ನು ನೋಡಿ ಬಂಟ್ರ ಭವನದಲ್ಲಿ ಇನ್ನೊಂದು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ಆಯಿತು. ಅದೆಲ್ಲದಕ್ಕೂ ಬೆನ್ನೆಲುಬಾದಂತಹ ನಮ್ಮ ಸ್ಪಾನ್ಸರ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅದರ ಮಾಲಕರಾದಂತಹ ಶ್ರೀ ಶಾಂಬಶಿವರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಇವರ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಅಂತ ಹೇಳ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಉದ್ಘಾಟನೆಯತ್ತ ಹೋಗುವಂಥದ್ದು. ದೀಪ ಬೆಳಗಿದ್ರೆ ಯಾವುದೇ ಕಾರ್ಯಕ್ರಮ ಯಶಸ್ಸಿನಿಂದ ಒಂದು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗುವಂತಹ ಆಶ್ವಾಸನೆ, ನಂಬಿಕೆ ನಮ್ಮದು. ಇಂದಿನ ಉದ್ಘಾಟಕರಾಗಿ ಬಂದಂತಹ ಡಾಕ್ಟರ್ ಮೋಹನ್ ಆಳ್ವ ಅವರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಎದುರು ಬಂದು ಈ ದೀಪವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈ ಬೆಳಗಿದಂತಹ ದೀಪ ಪುತ್ತೂರು ಮಹಾಲಿಂಗೇಶ್ವರ ದೇವರ ಆಶೀರ್ವಾದದ ಥರ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡಲಿ ಅಂತ ಹೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇದೀಗ ಉದ್ಘಾಟಕರು ಮಾಡಲಿಕ್ಕಿದ್ದಾರೆ. ತುಳುನಾಡದ ಒಂಜಿ ಸಂಪ್ರದಾಯದ ಪ್ರಕಾರ ಸುಂದರವಾದಂತಹ ಈ ಸಿರಿಯನ್ನು ಉದ್ಘಾಟಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರೆ ನಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹಕಾರ ನೀಡ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನು ನೀಡ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿಗಳಿಗೆ ಹೂವಿನ ಒಂದು ಗುಚ್ಛದೊಂದಿಗೆ ಸ್ವಾಗತವನ್ನು ನೀಡಬೇಕು ಅಂತ ಸಹಜ್ ರೈ ಅವರನ್ನು ಕೇಳ್ಕೊಳ್ತಾ ಇದ್ದೇವೆ. ಉದ್ಘಾಟಕರಾಗಿ ಬಂದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅದೇ ರೀತಿಯಲ್ಲಿ ಪುತ್ತೂರಿನವರೇ ಆಗಿರುವಂತಹ ಹಿರಿಯರು ಹಾಗೂ ಮಾರ್ಗದರ್ಶಕರಾದಂತಹ ಶ್ರೀ ಕರುಣಾಕರ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಲವಾರು ಸಂಘ ಸಂಸ್ಥೆಯಲ್ಲಿ ಎದ್ದು ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಸಹಕಾರವನ್ನು ನೀಡುವಂತಹ ಶ್ರೀ ಹರ್ಷಕುಮಾರ್ ರೈ ಮಾಡಾವು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ವತಿಯಿಂದ ದೀಪಕ್ ಅವರು ನಮ್ಮ ಜೊತೆ ಈ ವೇದಿಕೆಯಲ್ಲಿದ್ದಾರೆ. ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಲವಾರು ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿಮ್ಮೆಲ್ಲರ ಮುಂದೆ ನೀಡಿ ಇದೀಗ ಪುತ್ತೂರಿನಲ್ಲಿ ಹೊಸದಾಗಿ ಕಲೋತ್ಸವ 2018 ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡುತ್ತಿರುವಂತಹ ಪವಿ ಪ್ರವೀಣ್ ಅವರಿಗೂ ಈ ವೇದಿಕೆಯಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪುತ್ತೂರು ಮಹಾತೋಪಾರ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಪ್ರಯುಕ್ತ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪುತ್ತೂರ ಕಲೋತ್ಸವ 2018.
ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಅಂತ ನಾವೆಲ್ಲರೂ ಕೇಳಿದ್ದೇವೆ. ಇದು ಒಂದು ವಿದ್ಯಾಸಂಸ್ಥೆ ಆಗಿರ್ಬೋದು, ಆ ಸಂಸ್ಥೆಗಿಂತ ಜಾಸ್ತಿ ಇದು ಅದರಲ್ಲೇ ಒಂದು ರಿಲಿಜನ್, ಒಂದು ಜಾತಿ ಅಂತ ಆಗಿದೆ. ಎಷ್ಟೊಂದು ಜನರು ಅಲ್ಲಿ ವಿದ್ಯೆಯನ್ನು ಕಲಿತು ಹೊರಗೆ ಹೋಗ್ತಾರೆ, ಎಷ್ಟೊಂದು ಉನ್ನತ ಸ್ಥಾನವನ್ನು ಪಡಿತಾರೆ. ಅದರ ಜೊತೆಗೆ ಕಲೆಗೂ ಅಷ್ಟೇ ಪ್ರೋತ್ಸಾಹವನ್ನು ನೀಡುವಂತಹ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ನಮ್ಮ ತುಳುನಾಡಿನಲ್ಲಿ ಮಾತ್ರವಲ್ಲದೆ ಇಡೀ ಪ್ರಪಂಚದಲ್ಲಿ ಒಂದು ವಿದ್ಯಾಸಂಸ್ಥೆ ಇಷ್ಟು ಉನ್ನತ ಮಟ್ಟಿಗೆ ಒಂದು ಹೆಸರನ್ನು ಮಾಡಿರಬೇಕು ಅಂತ ಹೇಳಿದರೆ ಅದರ ಸಾರಥ್ಯವನ್ನು ಪಡೆದಂಥ ಡಾಕ್ಟರ್ ಮೋಹನ್ ಆಳ್ವ ಅವರು ಯಾವ ರೀತಿಯ ಒಂದು ಪ್ರೋತ್ಸಾಹ, ಯಾವ ರೀತಿಯ ಒಂದು ಹುಮ್ಮಸ್ಸನ್ನು ಮಕ್ಕಳಿಗೆ ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಅವರು ನಮ್ಮ ಈ ವೇದಿಕೆಗೆ ಬಂದು ಉದ್ಘಾಟಕರಾಗಿ ಬಂದಿದ್ದಾರೆ ಹೇಳುವಾಗ ತುಂಬ ಸಂತೋಷ ಆಗ್ತವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಈ ಮೈಕನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಶುಭಾಂಶನೇ ನಮಗೆಲ್ಲರಿಗೂ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಅನಾದಿ ಕಾಲದಿಂದ ನಾವು ಆರಾಧಿಸಿಕೊಂಡು ಬಂದಂಥ ಪುತ್ತೂರಿನ ಮಹಾಲಿಂಗೇಶ್ವರ ದೇವರಿಗೆ ಕೈ ಮುಗಿದುಕೊಂಡು, ವೇದಿಕೆ ಮೇಲಿದ್ದಂಥ ನನ್ನ ಸಹೃದಯ ಬಂಧು ಕರುಣಾಕರ್ ರೈಯವರಿಗೆ, ಹರ್ಷಕುಮಾರ್ ರೈಯವರಿಗೆ ಕೈ ಮುಗಿದುಕೊಂಡು, ವೇದಿಕೆ ಮೇಲೆ ಮತ್ತು ಎದುರು ಉಪಸ್ಥಿತರಿರುವಂಥ ಎಲ್ಲ ಸಹೃದಯ ಬಂಧುಗಳೇ, ನಾವೆಲ್ಲರೂ ಈ ದೇಶದಲ್ಲಿ ಜನ್ಮ ತಾಳಿದವರು ಧರ್ಮವನ್ನು ಮುಂದಿಟ್ಟುಕೊಂಡು ಬದುಕನ್ನು ಮಾಡುವವರು. ಇಡೀ ನಮ್ಮ 20,000 ವರ್ಷದ ಇತಿಹಾಸವನ್ನು ತೆಗೆದು ನೋಡಿದರೆ, ಅದರಲ್ಲೂ ನಾಗರಿಕತೆ ಬಂದು ಒಂದು 6,000 ವರ್ಷದಲ್ಲಿ ನಮ್ಮ ಇಡೀ ಪೂರ್ವಜರು ಕಾಲಕಾಲಕ್ಕೆ ಬೇಕಾದಷ್ಟು ಸಂಘರ್ಷಗಳನ್ನು ಮಾಡುತ್ತಾ ಎಂಥ ಸುಂದರವಾದಂಥ ನಾಡನ್ನು ಕಟ್ಟಿದರು. ಈ ನಾಡಿನಲ್ಲಿ ಬಹಳ ಪ್ರಮುಖವಾಗಿ ಯಾವ ಮತದಲ್ಲಿರಲಿ, ಯಾವ ಧರ್ಮದಲ್ಲಿರಲಿ, ಯಾವ ಜಾತಿಯಲ್ಲಿರಲಿ, ನಾವೆಲ್ಲರೂ ಧರ್ಮವನ್ನು ಮುಂದೆ ಇಟ್ಟುಕೊಂಡು ಒಂದು ಬಾಳ್ವೆ ಮಾಡುವಂಥ ಒಂದು ದೇಶ. ನಮ್ಮ ಹಿಂದೂಗಳಿಗೆ ಸಂಬಂಧಪಟ್ಟ ವಿಚಾರವನ್ನೇ ಹೇಳುವುದಾದರೆ 36,000 ದೇವಸ್ಥಾನವನ್ನು ನಮ್ಮ ರಾಜ್ಯದಲ್ಲಿ ನಮ್ಮ ಪೂರ್ವಜರು ಬೇರೆ ಬೇರೆ ಸಮಯದಲ್ಲಿ ಒಂದು 3,000 ವರ್ಷದ ಇತಿಹಾಸದಲ್ಲಿ ಕಟ್ಟಿಕೊಂಡು ಬಂದರು. ನಮ್ಮ ಅವಿಭಜಿತ ಜಿಲ್ಲೆಯನ್ನು ತೆಗೆದು ನೋಡಿದರೆ ಉಡುಪಿ ಜಿಲ್ಲೆಯಲ್ಲಿ 3,500 ದೇವಸ್ಥಾನ, ಮಂಗಳೂರು ಜಿಲ್ಲೆಯಲ್ಲಿ ಒಂದು 2,800ರಷ್ಟು ದೇವಸ್ಥಾನ ಇವತ್ತು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ನಮಗೆ ಉಲ್ಲೇಖ ಸಿಗ್ತದೆ. ಇದನ್ನು ಬಿಟ್ಟು ಬೇರೆ ಬೇರೆ ಜಾತಿಗೆ ಅಥವಾ ಧಾರ್ಮಿಕ ದತ್ತಿಗೆ ಇಲಾಖೆಗೆ ಬರದಂಥ ಅದೆಷ್ಟೋ ದೇವಸ್ಥಾನವನ್ನು ಕೂಡ ನಮ್ಮ ಈ ನಾಡಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಎಲ್ಲವನ್ನೂ ನಾವು ಕಾಲಕಾಲಕ್ಕೆ ಸರಿಯಾಗಿ ಮೇಲ್ದರ್ಜೆಗೆ ಕೊಂಡೋಗುತ್ತಾ ನಾವು ಇಡೀ ಧರ್ಮವನ್ನು ಮುಂದೆ ಇಟ್ಟುಕೊಂಡು ಬಾಳ್ವೆ ಮಾಡುವವರು. ಇಡೀ ಜಗತ್ತಿನಲ್ಲಿ ಬಹಳಷ್ಟು ದಾಳಿಗಳು ಧರ್ಮದ ಮೇಲೆ ಆಗ್ತಾ ಇದೆ. ಬಹಳಷ್ಟು ಮುಂದುವರೆದ ರಾಷ್ಟ್ರ, ಅಮೇರಿಕದಂಥ ರಾಷ್ಟ್ರ, ಜಪಾನ್ನಂಥ ರಾಷ್ಟ್ರ, ಜರ್ಮನ್ನಂಥ ರಾಷ್ಟ್ರ ಅಥವಾ ಚೀನಾ, ರಷ್ಯಾಗಳು ಇವತ್ತು ಇಡೀ ದಾಳಿಯನ್ನು ಎದುರಿಸಲಿಕ್ಕೆ ಆಗದೆ ಇವತ್ತು ಧರ್ಮದಿಂದ ಜನರು ವಿಮುಖರಾಗಿ ಬದುಕನ್ನು ಮಾಡುವುದನ್ನು ನಾವು ಕಾಣುತ್ತಾ ಇದ್ದೇವೆ. ಬಹಳಷ್ಟು ಇಂಥ ಮುಂದುವರೆದ ರಾಷ್ಟ್ರಗಳಲ್ಲಿ ದೇವಾಲಯವನ್ನು ಮ್ಯೂಸಿಯಂ ಆಗಿ ಪರಿವರ್ತನೆ ಆಗ್ತಾ ಹೊರತು ಇವತ್ತು ನಮ್ಮ ಹಾಗೆ ಬಹಳ ನಂಬುಗೆ, ಶ್ರದ್ಧೆ, ಭಕ್ತಿಯಿಂದ ಆರಾಧಿಸುವಂಥ ಕ್ರಮ ದೂರವಾಗಿದೆ. ಆದರೆ ನಮ್ಮ ದೇಶ ಅದಕ್ಕೆ ವಿಭಿನ್ನವಾಗಿ ಉಂಟು. ನಮಗೂ ಕೂಡ ಜಾಗತಿಕ ದಾಳಿ ಆಗ್ತಾ ಇದ್ದರೂ ಕೂಡ ನಾವೆಲ್ಲರೂ ನಮ್ಮ ಧರ್ಮವನ್ನು, ನಮ್ಮ ಪೂರ್ವಜರು ಕಟ್ಟಿಕೊಟ್ಟಂಥ ಧರ್ಮವನ್ನು ನಮ್ಮ ರಕ್ತದಲ್ಲೇ ಅದನ್ನು ರಕ್ತಗತವಾಗಿ ಮಾಡಿಕೊಂಡು ಈಗಲೂ ಅದನ್ನು ಮುಂದುವರಿಸಿಕೊಂಡು ಹೋಗುವುದು ಬಹಳ ಸಂತೋಷವನ್ನು ಕೊಟ್ಟಿದೆ. ಇದು ಇಡೀ ಜಗತ್ತಿಗೆ ಈಗ ಮಾದರಿಯಾಗಿ ಇದೆ. ಈಗ ಅದೆಷ್ಟು ದೇವಸ್ಥಾನಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಮೇಲ್ದರ್ಜೆಗೆ ಕೊಂಡೋಗುತ್ತಾ ಬೇಕಾದಷ್ಟು ಬ್ರಹ್ಮಕಲಶಗಳನ್ನು ಮಾಡಿಕೊಂಡು ಕೋಟಿ ಕೋಟಿ ರೂಪಾಯಿಗಳನ್ನು ಅದಕ್ಕೆ ನಾವು ಸಾರ್ವಜನಿಕರೇ ಖರ್ಚು ಮಾಡಿಕೊಂಡು ಎಷ್ಟು ಸುಂದರವಾಗಿ ಕೊಂಡೋಗ್ತಾ ಇದ್ದೇನೆ. ಇವತ್ತು ಇಡೀ ನಾಡನ್ನು ನೋಡಿದರೆ ನಮ್ಮ ಹತ್ತಿರ ಇರುವಂಥ ಸುಬ್ರಹ್ಮಣ್ಯನಂಥ ಒಂದು ದೇವಸ್ಥಾನ, ದಿನಕ್ಕೆ ಅದೆಷ್ಟು ಸರ್ಪ ಸಂಸ್ಕಾರಗಳು ಈ ಕಾಲದಲ್ಲೂ ನಡೀತದೆ. ಇವತ್ತು ಇಡೀ ಒಂದು ರಾಜ್ಯದಲ್ಲೇ ಒಂದು ಹರಕೆ ರೂಪದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದುಕೊಂಡು 100 ಕೋಟಿಗೂ ಮಿಕ್ಕಿದಂಥ ಒಂದು ವಂತಿಕೆ ರೂಪದಲ್ಲಿ, ಹರಕೆ ರೂಪದಲ್ಲಿ ಅಲ್ಲಿ ದುಡ್ಡು ಒಟ್ಟಾಗೋದು. ಅದೇ ರೀತಿ ಕೊಲ್ಲೂರಿನ ಮೂಕಾಂಬಿಕೆ ದೇವಸ್ಥಾನದಲ್ಲಿ ದಿನಕ್ಕೆ ಅದೆಷ್ಟು ಬಾರಿ ಬೇರೆ ಬೇರೆ ರೀತಿಯ ಪೂಜೆಗಳು ಇವತ್ತು ನಡೀತಾ ಇದೆ. ಅದರ ಜೊತೆ ಅಲ್ಲೂ ಕೂಡ ಒಂದು ವರ್ಷಕ್ಕೆ ಒಂದು 80ಕ್ಕೂ ಮೇಲೆ ಕೋಟಿ ರೂಪಾಯಿ ದುಡ್ಡು ಒಟ್ಟಾಗೋದು. ಇಡೀ ನಮ್ಮ ರಾಜ್ಯದಲ್ಲಿ ಎಂಥ ಜಾಗೃತಿ ಇದೆ ಎಂಬುದನ್ನು ಗಮನಿಸುವ, ಇದೆಲ್ಲವೂ ಭಾಳ ಸಂತೋಷದ ವಿಚಾರ. ಅದೇ ರೀತಿ ಈ ಪುತ್ತೂರಿನಲ್ಲೂ ಕೂಡ ನಮ್ಮ ಮಹಾಲಿಂಗೇಶ್ವರ ದೇವರಿಗೆ ಅದೆಷ್ಟು ನಾವು ನಂಬುಗೆ, ಶ್ರದ್ಧೆ, ಭಕ್ತಿಯಿಂದ ಅದನ್ನು ವರ್ಷ ಅದನ್ನು ಈ ಕಾಲಕ್ಕೆ ಸರಿಯಾಗಿ ಮೇಲ್ದರ್ಜೆಗೆ ಕೊಂಡೋಗುತ್ತಾ ಇವತ್ತು ಅದಕ್ಕೆ ಎಂಥ ಸುಂದರವಾದಂಥ ರೂಪವನ್ನು ಕೊಟ್ಟಿದ್ದೇವೆ. ಇದು ಬಹಳ ಸಂತೋಷದ ವಿಚಾರ. ಇದನ್ನು ನಮ್ಮ ಜೀವಿತ ಕಾಲದಲ್ಲಿ ಮಾತ್ರ ಅಲ್ಲ, ಸೂರ್ಯಚಂದ್ರನಷ್ಟು ಕಾಲ
ನಾವು ಧರ್ಮವನ್ನು ಮುಂದಿಟ್ಟುಕೊಂಡು ಬದುಕಿದರೆ ಬಹಳ ಒಳ್ಳೆಯ ಬದುಕನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ನಾಡಿಗೆ ತೋರಿಸಿಕೊಡ್ಬೇಕಾದ ಅನಿವಾರ್ಯತೆ ಇದೆ. ಇದರ ಜೊತೆ ಒಂದು ಮುಖಕ್ಕೆ ಎರಡು ಕಣ್ಣುಗಳಿದ್ದ ಹಾಗೆ ನಾವು ಧರ್ಮದ ಜೊತೆ ನಮ್ಮ ಸಾಂಸ್ಕೃತಿಕವಾದಂಥ ಚಿಂತನೆಯನ್ನು ಒಟ್ಟಿಗೆ ಸೇರಿಸಿಕೊಂಡು ಹೋಗ್ತೇವೆ. ನಮ್ಮ ಎಲ್ಲ ಧರ್ಮದ ಚಿಂತನೆ ಆಗ್ತಾ ಇರುವಾಗ ಅದರಲ್ಲಿ ಒಂದು ಸಾಂಸ್ಕೃತಿಕವಾದಂಥ ಕ್ರಿಯೆಯನ್ನು ನಾವು ಇಟ್ಟುಕೊಳ್ತೇವೆ. ಎಂಥ ಸುಂದರವಾದಂಥ ಬದುಕು! ನಮ್ಮ ಇಡೀ ಸಾಂಸ್ಕೃತಿಕ ಬದುಕನ್ನು ತೆಗೆದು ನೋಡಿದರೆ ಅದು ಶಾಸ್ತ್ರೀಯವಾದಂಥ ಒಂದು ಸಂಗೀತ ನೃತ್ಯ ಪಕ್ಕವಾದ್ಯಗಳಿರ್ಬೋದು, ಒಂದು ಇಡೀ ಜಾನಪದದ ಕಲೆಗಳಿರ್ಬೋದು, ಇದೆಲ್ಲವನ್ನೂ ನಾವು ಕೂಡ ಅದನ್ನು ಕೂಡ ಎಷ್ಟು ಕಾಲಕ್ಕೆ ಸರಿಯಾಗಿ ಅದನ್ನು ಮೇಲ್ದರ್ಜೆಗೆ ತಂದಿದ್ದೇವೆ. ಒಮ್ಮೆ ಗಂಭೀರವಾಗಿ ನಾವು ಕೂತ್ಕೊಂಡು ಒಮ್ಮೆ ಆಲೋಚನೆ ಮಾಡಬೇಕು. ಶಾಸ್ತ್ರೀಯವಾದಂಥ ವಿಚಾರವನ್ನು ತೆಗೆದು ನೋಡಿದರೆ ಒಂದು ಸಂಗೀತವನ್ನು ತೆಗೆದರೆ ಒಂದು ಹಿಂದೂಸ್ತಾನಿ ಸಂಗೀತ ಇರ್ಬೋದು, ಕರ್ನಾಟಕ ಸಂಗೀತ ಇರ್ಬೋದು, ಅದರಲ್ಲಿರುವಂಥ ಅದೆಷ್ಟು 300 ಪ್ರಾಮುಖ್ಯವಾದಂಥ ರಾಗಗಳಿರ್ಬೋದು, 36,000ಕ್ಕೂ ಮಿಕ್ಕಿದಂಥ ರಾಗಗಳಿರ್ಬೋದು, ಇದು ಎಲ್ಲವನ್ನೂ ನಮ್ಮ ಪೂರ್ವಜರು ಎಷ್ಟು ಸುಂದರವಾಗಿ ಕಟ್ಟಿದರು. ಶಾಸ್ತ್ರೀಯವಾದಂಥ ನೃತ್ಯವನ್ನು ತೆಗೆದು ನೋಡಿದರೆ ಆ ಇಡೀ 8 ವಿಧದ ಶಾಸ್ತ್ರೀಯ ನೃತ್ಯ, ಭರತನಾಟ್ಯ ಇರ್ಬೋದು, ಒಂದು ಕಥಕ್ಕಳಿರ್ಬೋದು, ಕಥಕ್ ಇರ್ಬೋದು, ಮೋಹಿನಾಟಂ ಇರ್ಬೋದು, ಒಡಿಸ್ಸಿ ನೃತ್ಯ ಇರ್ಬೋದು, ಕುಚುಪುಡಿ ಇರ್ಬೋದು, ಸತ್ರಿಯ ನೃತ್ಯ ಇರ್ಬೋದು, ಅಥವಾ ನಮ್ಮ ಮಣಿಪುರ ನೃತ್ಯ ಇರ್ಬೋದು, 8 ವಿಧದ ಶಾಸ್ತ್ರೀಯ ನೃತ್ಯಗಳನ್ನು ಅದನ್ನೂ ಕೂಡ ಆ ಕಾಲಕ್ಕೆ ಸರಿಯಾಗಿ ಅದಕ್ಕೊಂದು ವೇಷಭೂಷಣ, ಅದಕ್ಕೊಂದು ಹಿಮ್ಮೇಳ ಪಕ್ಕವಾದ್ಯಗಳು, ಇನ್ನು ಅದರಲ್ಲಿ ಪ್ರಸ್ತುತಪಡಿಸುವಂಥ ಸುಂದರವಾದಂಥ ಹೆಜ್ಜೆಗಳು, ಇಡೀ ಒಂದು ಆ ಶಾಸ್ತ್ರೀಯವಾದಂಥ ಚೌಕಟ್ಟಿನಲ್ಲಿ ಎಷ್ಟು ಸುಂದರವಾದಂಥ ನಮಗೊಂದು ಮನಸ್ಸನ್ನು ಕಟ್ತಾರೆ. ಎಂಥ ಸಂದೇಶ ಅದರ ಮುಖಾಂತರ ಸಿಗ್ತದೆ. ನಮ್ಮ ಇಡೀ ಸಾಂಸ್ಕೃತಿಕವಾದಂಥ ಬದುಕು ಕೇವಲ ಮನರಂಜನೆಗೆ ಸೀಮಿತವಾಗಿಲ್ಲ. ಮನರಂಜನೆ ಜೊತೆಯಲ್ಲಿ ಭಾಳ ಒಳ್ಳೆಯ ಒಂದು ಮನಸ್ಸನ್ನು ಕಟ್ಟುವಂಥ ವಿದ್ಯಾಭ್ಯಾಸವನ್ನು ಕೊಡುವಂಥ ಕ್ರಿಯೆ ಭಾಳಷ್ಟು ಇಲ್ಲಿ ನಡೆಯುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇನ್ನು ಪಕ್ಕವಾದ್ಯವನ್ನು ತೆಗೆದು ನೋಡಿದರೆ ಆ ತಂತಿವಾದ್ಯ ಇರ್ಬೋದು, ಚರ್ಮವಾದ್ಯ ಇರ್ಬೋದು, ಗಾಳಿವಾದ್ಯ ಇರ್ಬೋದು, ಎಷ್ಟು ವೈವಿಧ್ಯಮಯವಾದಂಥ ಒಂದು ಪಕ್ಕವಾದ್ಯ ನಮ್ಮ ದೇಶದಲ್ಲಿ ಇದೆ. ಇದಕ್ಕೆಲ್ಲಕ್ಕೂ ಎಂಥ ರೂಪವನ್ನು ಕೊಟ್ಟಿದ್ದಾರೆ. ಇದು ಸಂಗೀತ ನೃತ್ಯ ಪಕ್ಕವಾದ್ಯದಾಯಿತು. ಇನ್ನು ಜಾನಪದದ ಕಲೆಯನ್ನು ತೆಗೆದು ನೋಡಿದರೆ ಊರಿಗನುಗುಣವಾಗಿ, ಕಸುಬುಗನುಗುಣವಾಗಿ, ಜಾತಿಗನುಗುಣವಾಗಿ ಅದೆಷ್ಟು ವೈವಿಧ್ಯಮಯವಾದಂಥ ಒಂದು ಜಾನಪದದ ಕಲೆ ಇವತ್ತು ನಮ್ಮ ನಾಡಿನಲ್ಲಿ ನೃತ್ಯ ಸಂಗೀತ ಪಕ್ಕವಾದ್ಯದಲ್ಲಿ ತುಂಬಿ ಹೋಗಿದೆ. ಇದೆಲ್ಲವನ್ನೂ ಗಮನಿಸುವಾಗ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಇಷ್ಟು ಶಾಸ್ತ್ರೀಯ ಮತ್ತು ಜಾನಪದದ ಕಲೆಗಳು ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಮನರಂಜನೆ ಜೊತೆ ನಮ್ಮ ಸುಂದರವಾದಂಥ ಮನಸ್ಸನ್ನು ಕಟ್ಟುವ ಮತ್ತು ನಮಗೆ ಧರ್ಮ ಜಾಗೃತಿಯನ್ನು ಮಾಡುವಂಥ ಒಂದು ವಿದ್ಯಾಭ್ಯಾಸವನ್ನು ಕೊಡುವಂಥ ಭಾಳ ದೊಡ್ಡ ಕೆಲಸವನ್ನು ಮಾಡಿಕೊಂಡು ಹೋಗ್ತದೆ. ಇಂಥ ವಿಚಾರ ಜಗತ್ತಿನ ಯಾವ ದೇಶದಲ್ಲೂ ಇಂತಹ ಒಂದು ಸಾಂಸ್ಕೃತಿಕವಾದಂಥ ಬದುಕು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನೂ ಕೂಡ ನಾವು 100 ಕಾಲ ಹೇಗೆ ಧರ್ಮವನ್ನು ಸೂರ್ಯಚಂದ್ರಷ್ಟು ಕಾಲ ನಾವು ಕೊಂಡೋಗುವಂಥ ಅನಿವಾರ್ಯತೆ ನಮ್ಮ ಜೀವನದಲ್ಲಿ ಇದೆಯಾ, ಅದೇ ರೀತಿ ನಮ್ಮ ಬದುಕಿನಲ್ಲಿ ಧರ್ಮದ ಜೊತೆ ಸಾಂಸ್ಕೃತಿಕವಾದಂಥ ಬದುಕನ್ನು ನಾವು ಸೂರ್ಯಚಂದ್ರಷ್ಟು ಕಾಲ ಕೊಂಡೋಗಬೇಕಾಗಿದೆ. ಯಾರಿಗೆ ಸಾಂಸ್ಕೃತಿಕವಾದಂಥ ಪ್ರಜ್ಞೆ ಇದೆ ಅವನಿಗೆ ಸೌಂದರ್ಯ ಪ್ರಜ್ಞೆ ಇದೆ. ಯಾರಿಗೆ ಸೌಂದರ್ಯ ಪ್ರಜ್ಞೆ ಇದೆ ಅವನು ಈ ದೇಶವನ್ನು ಅಪಾರವಾಗಿ ಪ್ರೀತಿಸ್ತಾನೆ, ಕಲೆಯನ್ನು ಪ್ರೀತಿಸ್ತಾನೆ, ಕಲಾವಿದನ್ನು ಪ್ರೀತಿಸ್ತಾನೆ, ನಮ್ಮ ಪರಿಸರವನ್ನು ಪ್ರೀತಿಸ್ತಾನೆ, ಸಾಮರಸ್ಯವಂತ ಬದುಕನ್ನು ಪ್ರೀತಿಸ್ತಾನೆ. ಅವನು ಈ ದೇಶದ ಬಹಳ ದೊಡ್ಡ ಸಂಪತ್ತು. ಯಾರಿಗೆ ಸೌಂದರ್ಯ ಪ್ರಜ್ಞೆ ಇಲ್ಲ ಅವನು ಈ ದೇಶವನ್ನು ಪ್ರೀತಿಸುವುದಿಲ್ಲ, ಈ ಕಲೆಯನ್ನು ಪ್ರೀತಿಸುವುದಿಲ್ಲ, ಕಲಾವಿದನ್ನು ಪ್ರೀತಿಸುವುದಿಲ್ಲ, ಈ ಪರಿಸರವನ್ನು ಪ್ರೀತಿಸುವುದಿಲ್ಲ, ಸಾಮರಸ್ಯವಂತ ಬದುಕನ್ನು ಪ್ರೀತಿಸುವುದಿಲ್ಲ. ಅವನು ಈ ದೇಶದ ಬಹಳ ದೊಡ್ಡ ಅಪಾಯಕಾರಿ ವ್ಯಕ್ತಿ. ನಾವಾಗಲಿ, ನಾವು ಜನ್ಮ ಕೊಟ್ಟಂಥ ಮಕ್ಕಳಾಗಲಿ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ಮಕ್ಕಳಾಗಲಿ ಸೌಂದರ್ಯ ಪ್ರಜ್ಞೆ ಇದ್ದು ಈ ದೇಶದ ಬಹಳ ದೊಡ್ಡ ಸಂಪತ್ತಾಗಬೇಕು ಎಂಬುದೇ ನಮ್ಮ ಆಶೆ. ಅದಕ್ಕಾಗಿ ಇವತ್ತು ನನ್ನ ಸನ್ಮಿತ್ರ ಸಹಜ್ ಜಿ ರೈ ಅವರು ಯುವಕ, ಬಹಳಷ್ಟು ಹುಮ್ಮಸ್ಸು ಇರುವವರು. ಅವರು ಇವತ್ತು ಸಾರಥ್ಯದಲ್ಲಿ ಇವತ್ತು ಆ್ಯಕ್ಷನ್ ಫ್ರೆಂಡ್ಸ್ ಎಂಬ ತಂಡವನ್ನು ಈ ಒಂದು ಪುತ್ತೂರಿನಲ್ಲಿ ಕಟ್ಟಿಕೊಂಡು ಸನ್ಫ್ಲವರ್ ಸಂಸ್ಥೆಯೊಟ್ಟಿಗೆ ಸೇರಿಕೊಂಡು ಇವತ್ತು ಪುತ್ತೂರಿನ ಕಲೋತ್ಸವ ಈ ಸಮಯದಲ್ಲಿ, ಈ ಜಾತ್ರೆಯ ಸಮಯದಲ್ಲಿ ಇದನ್ನು ನಡೆಸಿಕೊಂಡು ಹೋಗುವುದು ಬಹಳಷ್ಟು ಔಚಿತ್ಯಪೂರ್ಣ. ಇದು ನಮ್ಮ ನಾಡಿನ ಎಲ್ಲ ಕಡೆಯಲ್ಲಿ ಆಗಬೇಕು. ಖಾಲಿ ಜನ ಸೇರಿಸಬೇಕು ಅಂತಲ್ಲ, ಜನ ಸೇರಿಸಿದ ಜೊತೆ ಅವರಿಗೊಂದು ಇಂಥ ಜಾಗೃತಿಯನ್ನು ಮೂಡಿಸೋದು ಬಹಳ ಸಂತೋಷ. ಸಹಜ್ ರೈ ಮಾಡುವುದಂಥ ಕೆಲಸ ದೇವರು ಮೆಚ್ಚುವ ಕೆಲಸ. ನೀವೆಲ್ಲರೂ ಸಹಕಾರ ಕೊಟ್ಟುಕೊಂಡು ಇಲ್ಲಿ ಬಂದಾಗ ಈ ಒಂದು ವೇದಿಕೆ ನೋಡುವಾಗ, ಇಂಥ ಅದೆಷ್ಟೋ ವೇದಿಕೆಯನ್ನು ನಾವೆಲ್ಲ ಕಟ್ಟಿದವರು, ಇದನ್ನು ನೋಡುವಾಗ ಭಾಳಷ್ಟು ನನಗೆ ಖುಷಿ ಆಗ್ತದೆ. ಇಂಥ ಒಂದು ಸಂಜೆ ಹೊತ್ತಿನಲ್ಲಿ ಇವತ್ತು IPLನ ಮ್ಯಾಚ್ ಆಗುವಾಗಲೂ
ಇವತ್ತು ಬೇರೆ ಬೇರೆ ನಮ್ಮ ರಾಜ್ಯದಲ್ಲಿ ಅಜಾಗ್ರತೆ ಇದ್ದರೂ ಕೂಡ ಇಷ್ಟು ಜನ ಪುತ್ತೂರಿನಲ್ಲಿ ಈ ಸಮಯದಲ್ಲಿ ಸೇರುವುದು, ನಿಮ್ಮೆಲ್ಲರ ಒಂದು ಸೌಂದರ್ಯ ಪ್ರಜ್ಞೆ ನೋಡಿ ನನಗೆ ಬಹಳಷ್ಟು ಸಂತೋಷವಾಯಿತು. ಇದಕ್ಕೆ ಸಂಪೂರ್ಣ ದೇವರ ಅನುಗ್ರಹ ಇರಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ. ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ನಮಗೆ ದೇವರು ಕೊಟ್ಟಂಥ 100 ವರ್ಷದ ಬಾಳ್ವೆಯನ್ನು, ಅದರ ಜೊತೆಯಲ್ಲಿ ನಮಗೆ ಕೊಟ್ಟಂಥ ಸುಂದರವಾದಂಥ ಕಣ್ಣನ್ನು, ಕಿವಿಯನ್ನು, ನಮ್ಮ ಮನಸ್ಸನ್ನು ಭ್ರಷ್ಟಗೊಳಿಸದೆ ನಾವು ಈ ಧರ್ಮದ ಮುಖಾಂತರ ಮತ್ತು ಈ ಸಾಂಸ್ಕೃತಿಕ ಬದುಕಿನ ಮುಖಾಂತರ ನಾವು ನಮ್ಮ ಜೀವನವನ್ನು ಪಾವನ ಮಾಡುವ ಅಂತೇಳಿ ಹೇಳಿಕೊಂಡು ಈ ಅವಕಾಶ ಕೊಟ್ಟಕ್ಕಾಗಿ ಹೃತ್ಪೂರ್ವಕವಾಗಿ ವಂದಿಸಿ, ನಾನು ಸಹಜ್ ಜೀರಯ್ಯವರು ಸಾರಥ್ಯದಲ್ಲಿ ಮಾಡಿದಂಥ ಈ ಪುತ್ತೂರು ಕಲೋತ್ಸವ ಬಹಳ ಸುಂದರವಾಗಿ ಮೂಡಿಬರಲಿ, ಇದು ಪ್ರತಿ ವರ್ಷವೂ ಈ ಒಂದು ಜಾಗದಲ್ಲಿ ಆಗುವಂತಾಗಲಿ ಅಂತ ಹೇಳಿಕೊಂಡು ನನಗೆ ಅವಕಾಶ ಕೊಟ್ಟಕ್ಕಾಗಿ ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಧನ್ಯವಾದಗಳು. ನುಡಿಮುತ್ತುಗಳನ್ನು ಆಡಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗಾಗಿ ತೀರ್ಥ ಪ್ರಸಾದದ ಜೊತೆಗೆ ಹಣ್ಣುಕಾಯಿ ಸಿಕ್ಕಿದಂತಹ ಸಂತಸ ನಮಗೆಲ್ಲರಿಗೂ ಆಗಿದೆ. ಪುತ್ತೂರು ಮಹಾಲಿಂಗೇಶ್ವರ ದೇವರು ಅವರಿಗೆ ಇನ್ನಷ್ಟು ಯಶಸ್ಸು ನೀಡಲಿ, ಇನ್ನೂ ಸಾವಿರಾರು ಮಕ್ಕಳಿಗೆ ಉತ್ತಮವಾದಂಥ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸುವಂತಹ ಮಾರ್ಗದರ್ಶನ ನೀಡುವಂಥ ಶಕ್ತಿ ಕೊಡಲಿ ಅಂತ ನಮ್ಮೆಲ್ಲರ ವತಿಯಿಂದ ಆಶಿಸ್ತಾ ಇದ್ದೇವೆ. ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಪುತ್ತೂರು ಮಹಾತೋಪಾರ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಪ್ರಯುಕ್ತ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪುತ್ತೂರ ಕಲೋತ್ಸವ 2018. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಯಾಗಿ ಬಂದಂತಹ ನಮ್ಮವರೇ, ಪುತ್ತೂರಿನವರೇ, ನಮ್ಮೆಲ್ಲರ ಅಚ್ಚುಮೆಚ್ಚಿನವರಾದಂತಹ ಶ್ರೀ ಕರುಣಾಕರ್ ರೈ ಅವರು ಈ ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮಹಾಲಿಂಗೇಶ್ವರ ದೇವರಿಗೆ ನಮಸ್ಕಾರ ಅಂತಂದು ವೇದಿಕೆಡು ಇತ್ತನ ನಮ್ಮ ಮಾತ ಹಿರಿಯರೇ ಗಣ್ಯರೇ ಬುಕ್ಕ ಮೂಲು ಸೇರ್ನಂಚಿನ ಮಾತ ಮಹಾಲಿಂಗೇಶ್ವರ ದೇವರನ್ನ ಭಕ್ತಿರೇ ಮಾತ ಬಂದುಲೆ ದೇವರಿ ಜಲಕಪೋಪುನಂಚಿನ ಕಾರ್ಯಕ್ರಮ. ಆ ಕಾರ್ಯಕ್ರಮಡು ಏನೈತೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಬಲಿ ಪೂಜೆ ಆತು. ನಮ್ಮ ಪೂರ ಕಟ್ಟೆಲೆಗೆ ಪೂರ ನಮ್ಮ ಪೋಪುನ ಸಾದಿಡಿತನ ಕಟ್ಟೆಲೆಗೆ ಪೂರ ಬರ್ತದೆ. ಈ ಒಂದು ಉತ್ಸವ ಇಡೀ ದರ್ಬೆಗೆ ಇತ್ಯರಾನಾಗ ಮೂಲು ನಮ್ಮ ಸಹಜ ರೈಕಲು ಭಾರಿ ಒಂಜಿ ಶೋಕದ ಒಂಜಿ ಕಾರ್ಯಕ್ರಮ ಮೂಲೊಂಜಿ ಏರ್ಪಾಡು ಮಲ್ತದೇರು. ಆ ಕಾರ್ಯಕ್ರಮ ಒಂದು ಭಾರಿ ಜನ ಸೇರ್ದೇರಿತ್ತೆ. ನಾಲ್ನ ಮಸ್ತ್ ಜನ ಬರುವೇರಿಂದ ಒಂಜಿ ಭಾರಿ ಆಶಯ ಉಂಡು. ಪಿರೌಡು ಫುಲ್ಲು ರೋಡ್ ದಾಡೆ ಮುಟ್ಲ ಜನ ತೋಜೊಂದುಲ್ಲೇರು. ಈ ಕಾರ್ಯಕ್ರಮ ಭಾರಿ ಯಶಸ್ವಿ ಆವಡು. ಅಂಚನೆ ಈ ಮಹಾಲಿಂಗೇಶ್ವರ ದೇವರು ಮಿಗ್ಲಿ ಪೂರ ಆಶೀರ್ವಾದ ಕೊರಡು. ಇಂಚನಿ ನಾನು ಪ್ರತಿ ವರ್ಷಲ ನಮ್ಮ ಸಾಜಿ ರೈಲು ಕಾರ್ಯಕ್ರಮ ಮಲ್ಪಡು ಪಂಡದು ಯಾನು ಆ ದೇವರಿಡ ಕೇಂಡನ್ವೇ ನಟ್ಟೊನ್ವೇ. ನಮಸ್ಕಾರ. ಸೊಲ್ಮೆಲು ಶ್ರೀ ಕರುಣಾಕರ್ ರೈ ಮೇರೆಗೆ ಪಂಡಿ ಲೆಕ್ಕನೆ ಪ್ರತಿ ವರ್ಷ ಕಲೋತ್ಸವ ಇಂಚಿನ ಒಂಜಿ ಭಾರಿ ಲಾಯಕದ ಒಂಜಿ ಕಾರ್ಯಕ್ರಮ ಆವಾಡು ಪುತ್ತೂರದ ಜನತೆಗೆ ಇಂಚಿನ ಒಂಜಿ ಕಲೋತ್ಸವದ ಲೆಕ್ಕ ಒಂಜಿ ಮ್ಯೂಸಿಕಲ್ ಎಂಟರ್ಟೈನ್ಮೆಂಟ್ ತಿಕ್ಕಾಡಂದು ಶುಭಾಶಯಗೆ ಸೊಲ್ಮೆಲು ಪನ್ನೊಂದಿಲ್ಲ. ಇದೀಗ ನಮ್ಮ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಯಾದಂಥ ಶ್ರೀ ಹರ್ಷಕುಮಾರ್ ರೈ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಕೇಳ್ಕೊಳ್ತದೆ. ನಮ್ಮೆಲ್ಲರ ಆರಾಧ್ಯ ದೇವರು ಶ್ರೀ ಮಹಾಲಿಂಗೇಶ್ವರ ದೇವರ ಈ ಜಾತ್ರೋತ್ಸವದ ಸುಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿರುವಂಥ ಈ ಪುತ್ತೂರು ಕಲೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವವರು ಕಲಾಕ್ಷೇತ್ರದ ದಿಗ್ಗಜರು, ನಮ್ಮೆಲ್ಲರ ಹಿರಿಮೆಯ ಸಾಧಕರಾಗಿರುವಂಥ ಡಾಕ್ಟರ್ ಮೋಹನಾಲು ಅವರೇ, ಹಾಗೆಯೇ ನನ್ನ ಇನ್ನೋರ್ವ ಹಿತೈಷಿ ಆಗಿರುವಂಥ ಕರುಣಾಕರ್ ರೈ ಅವರೇ, ವೇದಿಕೆಯಲ್ಲಿರುವಂಥ ಗಣ್ಯರೇ, ಆ್ಯಕ್ಷನ್ ಫ್ರೆಂಡ್ಸ್ ಇದರ ಎಲ್ಲ ಸದಸ್ಯರೇ, ಹಾಗೂ ಇಲ್ಲಿ ಸೇರಿರುವಂಥ ಸಮಸ್ತ ಕಲಾಭಿಮಾನಿಗಳೇ, ಕಲಾ ಪ್ರೋತ್ಸಾಹಕರೇ, ಯುವ ಸಮುದಾಯದ ಸ್ಫೂರ್ತಿಯ ಚಿಲುಮೆ, ಭವಿಷ್ಯದ ರಾಜಕಾರಣಿ, ಯುವ ಮನಸ್ಸಿನ ಒಬ್ಬ ನಾಯಕನಾಗಿ
ಗುರುತಿಸಿಕೊಂಡಿರುವಂಥ ಸಹಾಜ್ ರೈ ಅವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೆ ಅದರಲ್ಲಿ ಒಂದು ಅದ್ದೂರಿ ಇದೆ, ಆಕರ್ಷಣೆ ಇದೆ. ನಾನು, ಸಹಾಜ್ ಮತ್ತು ಇನ್ನು ನಮ್ಮ ಚಿತ್ರನಟ ಶಿವಧ್ವಜ್ ಬರಬೇಕು, ನಾವೆಲ್ಲ ಒಂದೇ ಕುಟುಂಬ, ಅಂದರೆ ಎಲ್ಲಾಡ್ಗುತ್ತು ಮನೆತನದಲ್ಲಿ ಹುಟ್ಟಿ ಬೆಳೆದವರು. ಹಾಗಾಗಿ ನಮ್ಮವರು ಯಾರೇ ಆಗಲಿ ಒಂದು ವೈಭವದ ಕಾರ್ಯಕ್ರಮ ಮಾಡಿದಾಗ ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ನಮ್ಮ ಟಿ ವಿ ಚಾನಲ್ನ ಒಬ್ಬ ಉತ್ಸಾಹಿ ಯುವಕ ಪ್ರವೀಣ್ ಅವರ ಪಾತ್ರ ಕೂಡ ಬಹಳಷ್ಟಿದೆ. ಕಳೆದ 3-4 ದಿನಗಳಲ್ಲಿ ನಾನು ಕೂಡ 3 ಕಾರ್ಯಕ್ರಮ ಇದೇ ಡ್ಯಾನ್ಸ್ ಸ್ಟಾರ್ ನೈಟ್ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದೆ. ಇಂಥ ಕಾರ್ಯಕ್ರಮಗಳು ನಮ್ಮೂರಿನ ಜಾತ್ರೆಯ ಒಂದು ಮೆರುಗನ್ನು ಹೆಚ್ಚಿಸುವುದು ಮಾತ್ರ ಅಲ್ಲ, ಪುತ್ತೂರಿನ ವೈವಿಧ್ಯವಾದ ಸೌಂದರ್ಯಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆ ಅನ್ನೋದು ನನ್ನ ವೈಯಕ್ತಿಕವಾದಂಥ ಒಂದು ಅನಿಸಿಕೆ. ಸಹಾಜ್ ರೈ ಅವರ ತಂದೆ SP ಜಯರಾಮ್ ರೈ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ. ಅವರನ್ನು ಮೀರಿಸುವಂಥ ಒಂದು ಶಕ್ತಿಯಾಗಿ ನೀವು ಬೆಳಿಬೇಕು. ಪುತ್ತೂರು ಮಹಾಲಿಂಗೇಶ್ವರ ದೇವರ ಅನುಗ್ರಹ ನಿಮ್ಮ ಮೇಲಿದೆ. ಮುಂದಿನ ವರ್ಷ ಮಾತ್ರ ಅಲ್ಲ, ಮುಂದೆ ಇದಕ್ಕಿಂತಲೂ ದೊಡ್ಡದಾದ ಕಾರ್ಯಕ್ರಮವನ್ನು ಸಂಘಟಿಸುವಂಥ ಶಕ್ತಿ, ಸಾಮರ್ಥ್ಯ ನಿಮಗೆ ಸಿಗುವಂತಾಗಲಿ ಅನ್ನುವ ಆಶಯ ಮತ್ತು ಹಾರೈಕೆ ನಂದು. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಹರ್ಷಕುಮಾರ್ ರೈ ಅವರೇ. ವಂಶ ಪಾರಂಪರಿಕವಾಗಿ ಕೆಲವು ಜೀನ್ಸ್ ನಮ್ಮ ವಂಶದಲ್ಲಿ ಬರುವುದಂತ ಹೇಳೋದು ಇದೇ ಆಗಿರ್ಬೋದು. ಅದು ಕಲೆ ಆಗಿರ್ಬೋದು, ಪ್ರತಿಭೆ ಆಗಿರ್ಬೋದು, ನಾಯಕತ್ವದ ಒಂದು ಮೌಲ್ಯ ಆಗಿರ್ಬೋದು, ನಟನೆಯ ಒಂದು ಶೈಲಿ ಆಗಿರ್ಬೋದು, ಅಥವಾ ಉದ್ಯಮಿಗಳೇ ಆಗಿದ್ರೆ ನೀವಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಅದಿರಬೇಕು. ಹಾಗಾಗಿ ಯಾರು ಯಾವ ಕೆಲಸ ಮಾಡಿದರೆ ಕೂಡ ಅದನ್ನು ಯಶಸ್ಸನ್ನು ಪಡೆಯುವುದು ನಿಮ್ಮ ಮನೆಯವರಿಗೆ ಅದೊಂದು ಬಹಳ ಸುಂದರವಾಗಿ ಯಶಸ್ಸು ಬರುತ್ತೆ. ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಗಳಿಗೆ ಒಂದು ನೆನಪಿನ ಸ್ಮರಣಿಕೆಯನ್ನು ನೀಡುವಂತಹ ಸಂದರ್ಭ. ಈಗ ಹೇಳಿದ್ರು ಸಹಾಜ್ ರೈ ಅವರು ಮುಂದೆ ಬರುವಂತಹ ರಾಜಕೀಯ ನಾಯಕ ಆಗಿರ್ಬೋದು ಅಂತ. ಹೆಚ್ಚಿನವರು ರಾಜಕೀಯಕ್ಕೆ ಸೇರಿದ ಮೇಲೆ ನಾಯಕರಾಗ್ತಾರೆ, ಆದರೆ ಸಹಾಜ್ ರೈ ಅವರು ಇದೀಗಲೇ ನಾಯಕರಾಗಿದ್ದಾರೆ. ಇನ್ನು ರಾಜಕೀಯಕ್ಕೆ ಹೋಗೋದು ಏನೂ ಕಷ್ಟ ಆಗಿರಲಿಕ್ಕಿಲ್ಲ. ಯಾಕಂದರೆ ಅವರ ಹಿಂದೆ ಆ್ಯಕ್ಷನ್ ಫ್ರೆಂಡ್ಸ್ ಅನ್ನುವಂತಹ ಇಷ್ಟು ಯುವ ಸಂಘಟನೆ ಇದೆ. ಅವರ ಕಾರ್ಯಕ್ರಮ ಅಂತ ಹೇಳಿದರೆ ಪುತ್ತೂರಿನ ಇಷ್ಟು ಜನರ ಒಂದು ಪ್ರೋತ್ಸಾಹ ಇದೆ. ಅದರ ಜೊತೆಗೆ ಎಷ್ಟೊಂದು ಜನ ಅವರ ಜೊತೆ ಸೇರಿ ಕಾರ್ಯ ಮಾಡುವಂತಹ ಒಂದು ಸಹಕಾರ ನೀಡುವಂಥ ಜನರಿದ್ದಾರೆ ಅಂತ ಹೇಳೋದಕ್ಕೆ ಅವರು ಬಹಳ ಹತ್ತಿರದಲ್ಲಿ ನಮ್ಮ ನಾಯಕರಾಗಿ ಬರುವುದಕ್ಕೆ ಏನೂ ಸಂದೇಹ ಇಲ್ಲ. ನಮ್ಮೆಲ್ಲರ ಬೆಂಬಲ ಅವರಿಗಿದೆ ಅಂತ ಹೇಳ್ತಾ ಸಹಾಜ್ ರೈ ಅವರು ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಂತಹ ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ಒಂದು ನೆನಪಿನ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕಲೋತ್ಸವ 2018 ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಲೋತ್ಸವ 2018 ಪುತ್ತೂರಿನಲ್ಲಿ ಇದೀಗ ಇಂದು ಉದ್ಘಾಟನೆಗೊಂಡಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಂತಹ ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಂತಹ ಶ್ರೀ ಕರುಣಾಕರ್ ರೈ ಅವರಿಗೂ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಇನ್ನೋರ್ವ ಅತಿಥಿಯಾಗಿ ಬಂದಂತಹ ಶ್ರೀ ಹರ್ಷಕುಮಾರ್ ರೈ ಅವರಿಗೆ ನೆನಪಿನ ಸ್ಮರಣಿಕೆ. ಕಲೋತ್ಸವ 2018 ವೇದಿಕೆಯಲ್ಲಿ ನಾವಿದ್ವಿ. ಅಂತಹ ಒಂದು ವಿಜೃಂಭಣೆಯಿಂದ ಆದಂತಹ ಕಾರ್ಯಕ್ರಮದ ಒಂದು ನಾವು ಕೂಡ ಭಾಗಿಯಾಗಿದ್ವಿ ಅನ್ನುವಂತಹ ನೆನಪಿಗೆ ಈ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿದ್ದಾರೆ. ಅವರ ವತಿಯಿಂದ ದೀಪಕ್ ಅವರು ಈ ನೆನಪಿನ ಸ್ಮರಣಿಕೆಯನ್ನು ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ತುಂಬ ಧನ್ಯವಾದಗಳು. ಇನ್ನಷ್ಟು ಇಂತಹ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ, ಅದೇ ರೀತಿಯಲ್ಲಿ ಪ್ರವೀಣ್ ಅವರು ಇದೀಗ ಹೊಸದಾಗಿ ಪ್ರಿಯಾರ ಪ್ರೊಡಕ್ಷನ್ಸ್ ಅನ್ನುವಂಥ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತುಂಬ ಧನ್ಯವಾದಗಳು ಅಂತ ಹೇಳ್ತಾ, ಇದರೊಂದಿಗೆ ನಮ್ಮ ವೇದಿಕೆಯ ಈ ಸಭಾ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವೇದಿಕೆಗೆ ಬಂದಂತಹ ಎಲ್ಲ ಗಣ್ಯರಿಗೆ, ಅತಿಥಿಗಳಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಕೋರ್ತಾ ಇದ್ದೇವೆ.
ಪುತ್ತೂರು ಮಹಾತೋಪಾರ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಪ್ರಯುಕ್ತ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪುತ್ತೂರ ಕಲೋತ್ಸವ 2018.
ಕಲೋತ್ಸವ 2018ರಲ್ಲಿ ವಿಜೃಂಭಣೆಯಿಂದ ಒಂದು ಪ್ರದರ್ಶನ ನೀಡಿದಂತಹ ಶ್ರೀ ಮೂಕಾಂಬಿಕಾ ಚೆಂಡೆ ಬಳಗ, ಇವರಿಗೆ ಶಬ್ದ ಎಷ್ಟು ಮಾಡಿದ್ರೆ ಸಾಕಾಗ್ಲಿಕ್ಕಿಲ್ಲ, ಆದ್ರೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಪುತ್ತೂರು ಮಹಾತೋಪಾರ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಪ್ರಯುಕ್ತ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪುತ್ತೂರ ಕಲೋತ್ಸವ 2018. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಕಲೋತ್ಸವ 2018. ಈ ಕಾರ್ಯಕ್ರಮದಲ್ಲಿ ಮೊದಲಾಗಿ ಒಂದು ಸ್ಟಾರ್ ಈ ವೇದಿಕೆಗೆ ಬರಲಿಕ್ಕಿದ್ದಾರೆ. ನಾವೆಲ್ಲರೂ ಬಿಗ್ ಬಾಸ್ ಅನ್ನುವಂತಹ ಒಂದು ಕಾರ್ಯಕ್ರಮ ಟಿವಿಯಲ್ಲಿ ನೋಡ್ತೀವಿ. ಅಲ್ಲಿರುವವರ ಒಬ್ಬರ ಚಿತ್ರ ಈ ಪ್ಯಾಂಪ್ಲೆಟ್ ಅಲ್ಲಿದೆ. ಯಾರದು? ಕಿರಿಕೀರ್ತಿ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಇಂದಿನ ಮೊದಲನೇ ಸ್ಟಾರ್ ವೇದಿಕೆಗೆ ಬರ್ತಾ ಇದ್ದಾರೆ. ಬಿಗ್ ಬಾಸ್ ನ ಫೇಮ್ ಅನ್ನ ಅವ್ರ ಕಡೆ ಇಟ್ಟಂತಹ, ಕನ್ನಡದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಮಾಡುವಂತಹ ಕೀರ್ತಿ ಅವರು. ಚಪ್ಪಾಳೆ ಶಬ್ದ. ಪುತ್ತೂರು ಕಲೋತ್ಸವ 2018ಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನೀವು ವೇದಿಕೆ ಮೇಲೆ ಬಂದ ಮೇಲೆ ನಮ್ಮ ಮಾತನ್ನ ಯಾರು ಕೇಳಲಿಕ್ಕೆ ತಯಾರಾಗಿಲ್ಲ, ಹಾಗಾಗಿ ಮೈಕಿಂಗ್ ಕೊಡ್ತಾ ಇದ್ದೀವಿ. ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಕೀರ್ತಿ ಅವರಿಗೆ. ಧನ್ಯವಾದ. ನಮಸ್ಕಾರ ಪುತ್ತೂರು. ಸಾಕಷ್ಟು ವೇದಿಕೆಗಳಿಗೆ ಹೋಗ್ತೀವಿ, ಮೈಕ್ ಹಿಡಿದಾಗ ಯಾವ ರಿಸ್ಟ್ರಿಕ್ಷನ್ಸ್ ಇರಬಾರ್ದು ಗುರು, ಆರಾಮಾಗಿ ಮಾತಾಡಬೇಕು ಅಂತ ಒಂದಿರುತ್ತೆ. ಬಟ್ ಇವತ್ತು ಮೈಕ್ ಹಿಡಿಯೋಕ್ಕೆ ಮುಂಚೆನೇ ಟೆನ್ಷನ್ನು, ಯಾಕಂದರೆ ನಾಳೆ ಬೆಳಗ್ಗೆ ನನ್ನ ತಮ್ಮನ ಮದುವೆ, ಮೆಹಂದಿ ನಡೀತಿದೆ ಊರಲ್ಲಿ. ಸಹಜ ಕರ್ಕೊಂಬಂದಿಲ್ಲ, ಕೂರಿಸ್ಕೊಂಡೇ ಇರ್ತದ. ಆದರೆ ಊರ ಕಡೆ ಪ್ರೋಗ್ರಾಮು ಅಂತಂದಾಗ ಹೋಗದೆ ಇರೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಸಹಜವಾಗಿ ಕರೆದಾಗ ಫಸ್ಟಿಗೆ ಯೋಚನೆ ಮಾಡಿದೆ. ನಮ್ಮ ಅಮ್ಮಂಗೆ ಒಂದ್ಸಲಿ ಕೇಳಿದೆ, ಅಮ್ಮ ಹೋಗ್ಲಾ ಬೇಡವಾ, ನೋಡು ಏನು ಮಾಡ್ತೀಯ, ತಮ್ಮನ ಮದುವೆ. ಇಲ್ಲಮ್ಮ ತುಂಬ ಕರೀತಾ ಇದ್ದಾರೆ, ಹೋಗಬೇಕು. ಇದ್ರ ಮೇಲೆ ನಿನ್ನಿಷ್ಟಪ್ಪ, ನನ್ನ ಹತ್ರ ಏನು ಕೇಳಬೇಡ. ಸರಿ ಆಯಿತು, ಬುಕ್ ಮಾಡಿದ್ರು ಟಿಕೆಟು, ಬಂದೆ. 7:15 ಸ್ಟೇಜ್ ಹತ್ತಿಸ್ತೀನಿ ಅಂದರು, 8:45 ಹತ್ತಿಸಿದ್ದಾರೆ. ಮನೆಯಿಂದ ಆಲ್ರೆಡಿ 50 ಕಾಲ್ ಬಂದಿದೆ. ಹೋಗೋ ಅಷ್ಟರೊಳಗೆ ಮೆಹಂದಿ ಮುಗ್ದಿರುತ್ತೆ. ಹತ್ಕೊಂಡ್ರು ಮೆಹಂದಿ ನಾಳೆ ನನ್ನ ಮುಖದ ಮೇಲೆ ಇರುತ್ತೆ. ಆ ರೇಂಜಿಗೆ ಒದೆ ತಿನ್ನೋ ಸಾಧ್ಯತೆ ಇದೆ. ಅದರ ಆಚೆಗೆ ಒಂದು ಅದ್ಭುತವಾದ ಕಾರ್ಯಕ್ರಮ, ಇಷ್ಟೊಂದು ಜನರ ಎದುರುಗಡೆ ಒಂದು ಕಾರ್ಯಕ್ರಮ, ಅಲ್ಲಿ ಮಾತಾಡೋಕ್ಕೆ ಮೈಕ್ ಸಿಗುತ್ತೆ ಅಂತಂದರೆ ಯಾಕೆ ಖುಷಿಯಾಗಿ ಬಂದು ಮಾತಾಡಬಾರ್ದು. ಪ್ರೀತಿಯಿಂದ ಪುತ್ತೂರಿನ ಎಲ್ಲ ಜನರಿಗೆ ಹಾಗೂ ನನ್ನ ಈ ವೇದಿಕೆಗೆ ಕರೆತರಕ್ಕೆ ಕಾರಣರಾದ ಎಲ್ಲರಿಗೂ, ಸಹಜ ಅಣ್ಣನ ಸೇರಿ ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸಲ್ಲಿ ಎಲ್ಲರೂ ನನ್ನನ್ನು ನೋಡಿರ್ತೀರಿ, ಸಾಕಷ್ಟು ಜನ ಫೇಸ್ಬುಕ್ ವೀಡಿಯೋಗಳಲ್ಲಿ ನೋಡಿರ್ತೀರಿ, ಸೋಷಿಯಲ್ ನೆಟ್ವರ್ಕ್ನ ಬೇರೆ ಬೇರೆ ಪೋಸ್ಟ್ಗಳಲ್ಲಿ ನೋಡಿರ್ತೀರಿ. ಅದರ ಆಚೆಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲದಿರುವ ಕೆಲವು ವಿಷಯಗಳನ್ನು, ಕೆಲವು ಸತ್ಯಗಳನ್ನು ನಾನು ನಿಮಗೆ ಹೇಳಬೇಕು. ಏನಪ್ಪ ಸತ್ಯ, ಏನಪ್ಪ ವಿಷಯ ಅಂದರೆ, ನನ್ನನ್ನು ಹೆತ್ತಿದ್ದು ತುಳುವಮ್ಮ, ನನ್ನನ್ನು ಸಾಕಿದ್ದು ಕನ್ನಡಮ್ಮ. ಏರೆಗ್ಲ ಗೊತ್ತುಜಿ ಹೆಂಗೆ ತುಳು ಬರ್ಪಣೊಂದು ಮಸ್ತ್ ಜನ ಗೊತ್ತುಜಿ. ಅವೆಂಚ ಮಾರೆ ಈ ತೂವರೆಗೂ ಶೆಟ್ಟಿಲಕ್ಕ ಓಲ್ಲ ತೋಜುಜ ಕಲರ್ ಪ್ರಾಬ್ಲಮು ನಾನು ಪುಟ್ಟು ತಿನ್ ತೀರ್ಥಳ್ಳಿಡೆ ಅಣ್ಣ ಇತ್ತಿನ ಮಾತ ಭದ್ರಾವತಿ ಆಯ್ತು ಫ್ಯಾಕ್ಟ್ರಿ MPM ಮಾತ PISL ಮುಟ್ಟಾಯ್ತು ತಂಚ ಒಂತೆ ಪುಗೆ ಇಂಚ ಬತ್ತು ಕಲರ್ ಅಂತ ಚೇಂಜ್ ಅಂಡ್ ಬೊಕ್ಕ ಬ್ಯಾಂಗ್ಳೂರ್ ಪೋಸ್ಟ್ ಸೆಟ್ಲ ಅದು 10 ವರ್ಷ ಅಂಡು ಅವಳು ಕನ್ನಡ ಮೀಡಿಯಡ್ ವರ್ಕ್ ಮಲ್ತೆ ಕನ್ನಡ ಮೀಡಿಯಡ್ ವರ್ಕ್ ಮಲ್ತದು ಇಲ್ಲಾಡು ಪಾತೇರು ಬತ್ತಳು ಅವೇನು ಬಿಡದು ಓಲಾಂಡ ಫಂಕ್ಷನ್ ಇಡು ಪ್ರೋಗ್ರಾಮ್ಡು ಪಾತೇರು ಅವನು ಬುಂಡ ಬೊಕ್ಕ ಓಲ್ಲ ಪಾತೇರಜಿ ಅಂಚಾದು ಎನ್ನತ್ತು ಉಳುವಂತೆ ಅವಳು ಡ್ಯಾಮೇಜ್ ಆಪುಂಡು ಅಡ್ಜಸ್ಟ್ ಮಲ್ತಲ್ಲಿ. ಇಲ್ಲಿನ ಜೊತೆಗೆ ನನ್ನ ಬಾಂಧವ್ಯ ಇದೆ, ಇಲ್ಲಿನ ಜೊತೆಗೆ ನನ್ನ ನಂಟಿದೆ. ಕೋಲ ಅಂತ ಪ್ರತಿ ವರ್ಷ ಬರಲೇಬೇಕು ನಾನು ಪೆರಡೂರಿಗೆ. ನಮ್ಮ ಭೂತ, ನಮ್ಮ ದೈವ, ನಮ್ಮ ನಾಗೋತ್ಸವಗಳೆಲ್ಲ ಇದೆ. ಸುರತ್ಕಲ್ ಹತ್ರ ನನ್ನ ಊರು, ಅಲ್ಲಿಗೆ ಬರ್ತೀನಿ. ಹಾಗಾಗಿ ಈ ವೇದಿಕೆ ಯಾಕೆ ವಿಶೇಷ ಆಗುತ್ತೆ ಅಂತಂದರೆ, ಕೊಡ್ಲದ ಕಡೆಗೆ ಬಂದು ಒಂದು ದೊಡ್ಡ ವೇದಿಕೆಯಲ್ಲಿ ಮಾತಾಡ್ತಾ ಇರೋದು ಇದೇ ಮೊದಲ ಸಲ. ಹಾಗಾಗಿ ಖುಷಿ ಜಾಸ್ತಿ ಇದೆ. ಲೆತ್ತಿನೈಕು ಮುಖ ಮೂಲು ಪಾತೆರೆಗೆ ಅವಕಾಶ ಕೊಡ್ತೀನಿ.
ನೆಗಲಿಗೆ ಸೊಲ್ಮೇಲು ಎಡೆ ಅವಡು ಇತ್ತೆ ವಿಷಯ ಬರಪೆ ಏನ ತುಳು ಇಂಚನೆ ಪಾತ್ರೆ ಪೋಂಡ ಒಂಟೊಂತ ಡ್ಯಾಮೇಜ್ ಆದ ಬೊಕ್ಕ ನಿಗಲೇ ಅಲ್ತಡ್ದು ಹಾಕೋರೆ ಇಂಕ ಏನೇನ ಪಾತ್ರೆ ಒಂದಲ್ಲ ಮರ ಏನು. ಹಾಗಾಗಿ ಕನ್ನಡಕ್ಕೆ ಮತ್ತೆ ಬರ್ತೀನಿ ನಾನು ವಾಪಸ್. ನೀವು ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು, ಎಷ್ಟು ತಪ್ಪು ಮಾತಾಡಿದ್ರು, ನಿಮಗೆ ಒಂದು ಪೆಟ್ಟು ಹಾಕದೆ ಈ ನಿಮ್ಮನ್ನ ತುಂಬ್ಕೊಂಡು ಹೋಗಿ ನಿಮ್ಮೆಲ್ಲರಿಗೆ ಪ್ರೀತಿಯನ್ನು ತೋರಿಸುವಂಥ ಪುತ್ತೂರಿನ ಜನ ಇವರು. ಏನು ಹೆದರ್ಕೊಳ್ಬೇಡಿ, ಏನು ಬೇಕಾದರೂ ಮಾತಾಡಿ. ಕಲಾವಿದರು ಇಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಪ್ರೀತಿ ಇದೆ ಅಂದರೆ ಎಷ್ಟಾದರೂ ಪ್ರೀತಿ ಕೊಡುವವ್ರು ಇವರು. ಆ ಪ್ರೀತಿಗೆ ತುಂಬ ತುಂಬ ಖುಷಿ ಇದೆ. ಸೆಂಟ್ರಲ್ ಒಂದು ಮಾತು ಹೇಳಿದ್ರಿ, ತುಂಬ್ಕೊಂಡೋಗಿ ಅಂತ. ಬೆಂಗಳೂರಲ್ಲಿ ತುಂಬ್ಕೊಂಡು ಹೋಗೋದು ಅಂದರೆ ಮೂಟೆ ಕಟ್ಕೊಂಡು ಹೋಗೋದು ಅಂತ. ಇಲ್ಲಿ ಸಾಕಷ್ಟು ಜನ ಅಪ್ಪ ಅಮ್ಮಂದಿರಿದ್ದೀರಿ, ಸಾಕಷ್ಟು ಜನ ಮಕ್ಕಳಿದ್ದೀರಿ. ಹಾಗಾಗಿ ಈ ವೇದಿಕೆಯಲ್ಲಿ ನನ್ನ ಜೀವನದ ಕೆಲವು ಎಕ್ಸ್ಪೀರಿಯನ್ಸ್ಗಳನ್ನ ನಿಮ್ಮ ಎದುರುಗಡೆ ಹೇಳ್ಕೊಂಡು ನನ್ನ 2 ಮಾತುಗಳನ್ನ ಮುಗಿಸಿ ನೇರವಾಗಿ ಮದುವೆ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. 2 ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೋತೀನಿ. ಒಂದು, ನಮ್ಮೂರ ಕಡೆ ಖುಷಿ ಏನು ಅಂತಂದರೆ ನನಗೆ ಸಾಕಷ್ಟು ಜನ ಅನ್ಕೋತಾರೆ, ಸಾಕಷ್ಟು ಜನಕ್ಕೆ ಕ್ವಶನ್ ಇದೆ, ಅಲ್ಲ ಮರ್ಯ ನೀನು ತುಳು ಅವನು ಅಂತೀಯ, ಕನ್ನಡ ಅಂತೀಯ, ಹೆಂಗಿದು ಅಂತ. ಅದನ್ನು ಸ್ಪಷ್ಟಪಡಿಸೋಕೆ ಈ ವೇದಿಕೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನಾನು ಆಗಲೇ ಹೇಳಿದೆ, ನನ್ನನ್ನು ಹೆತ್ತಿದ್ದು ತುಳು ಅಮ್ಮ, ಸಾಕಿದ್ದು ಕನ್ನಡಮ್ಮ. ಇಬ್ಬರ ಬಗ್ಗೆಯೂ ಅಷ್ಟೇ ಪ್ರೀತಿ ಇದೆ, ಅಷ್ಟೇ ಅಭಿಮಾನ ಇದೆ, ಅಷ್ಟೇ ಗೌರವ ಇದೆ. ಅದರ ಆಚೆಗೆ 10 ವರ್ಷ ಅನ್ನ ಹಾಕಿದೆ, ಅಂದರೆ ಕನ್ನಡ ಮಾಧ್ಯಮದಲ್ಲಿ ಕೆಲಸ ಮಾಡಿ. ಒಂದು ಖುಷಿ ಏನು ಅಂತಂದರೆ, ನಾನು ಸಾಕಷ್ಟು ಕಡೆ ನೋಡಿದ್ದೀನಿ, ಚೆನ್ನೈಗೆ ಹೋಗಿ 3 ತಿಂಗಳಿಗೆ ತಮಿಳು ಕಲಿತಾರೆ, ಆಂಧ್ರಾಗೆ ಹೋಗಿ 3 ತಿಂಗಳಲ್ಲಿ ತೆಲುಗು ಕಲಿತಾರೆ, ಮಹಾರಾಷ್ಟ್ರಗೆ ಹೋಗಿ 3 ತಿಂಗಳಲ್ಲಿ ಮರಾಠಿ ಕಲಿತಾರೆ, ಬೆಂಗಳೂರಿಗೆ ಬಂದು 3 ವರ್ಷ ಆದಮೇಲೆ 2 ಪದ ಕನ್ನಡ ಕಲಿತಾರೆ. ಕನ್ನಡ ಗೊತ್ತಿಲ್ಲ, 2 ಪದ ಕಲಿಯೋದು, ಅದು ಹೋಗಿ. ಆದರೆ ಅದಕ್ಕಿಂತ ಖುಷಿ ಕೊಡೋ ವಿಚಾರ ಏನು ಅಂತಂದರೆ, ಅದೇ ಎಲ್ಲಿಂದನೋ ಬಂದವನು ಬೆಂಗಳೂರಿಗೆ ಬರೋ ಬದಲು ನಮ್ಮ ಕುಡ್ಲಕ್ಕೆ ಬಂದಿದ್ರೆ 3 ವಾರದಲ್ಲಿ ತುಳು ಕಲಿತಾ ಇದ್ದ, ಕಲಿಸೋ ತನಕ ಬಿಡ್ತಿರ್ಲಿಲ್ಲ. ಆ ಒಂದು ಅಭಿಮಾನ, ಆ ಕಿಚ್ಚು ನನ್ನ ಪ್ರಕಾರ ಬೇರೆ ಭಾಷಿಕರಲ್ಲಿ ನಾನು ನೋಡಿಲ್ಲ. ಯಾಕಂದರೆ ಒಂದು ಭಾಷೆಯನ್ನು ನಾವು ಸಾಕಷ್ಟು ಸಲ ಕೇಳ್ತೀವಿ, ನಮ್ಮನ್ನು ಕೆಲವರು ಕನ್ನಡ ಹೋರಾಟಗಾರ ಅಂತೆಲ್ಲ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಾನು ಹೇಳ್ತೀನಿ, ಒಂದು ಭಾಷೆಯನ್ನು ನೀನು ನಿನ್ನ ಅಮ್ಮ ಅನ್ಕೋತೀಯ ಅಂತಂದರೆ ನಿನ್ನ ಅಮ್ಮನ ಪರವಾಗಿ ನೀನು ಮಾತಾಡಿದ ಮಾತ್ರಕ್ಕೆ ನೀನು ಹೋರಾಟಗಾರ ಆಗಲ್ಲ. ನಿನ್ನ ಭಾಷೆ ನಿನ್ನ ತಾಯಿ ಆದರೆ ಅವಳ ಪರವಾಗಿ ಧ್ವನಿ ಎತ್ತುವುದು ನಿನ್ನ ಕರ್ತವ್ಯ. ಅದು ತುಳುನೇ ಆಗಿರ್ಬೋದು, ಕನ್ನಡನೇ ಆಗಿರ್ಬೋದು, ಮತ್ತು ಯಾವುದೇ ಭಾಷೆ ಆಗಿರ್ಬೋದು. ನಿನ್ನಮ್ಮ ನಿನ್ನ ತುಳು ನಿನ್ನ ಅಮ್ಮನ, ಹಾಗಾದರೆ ತುಳು ಬಗ್ಗೆ ಮಾತಾಡೋದು ನಿನ್ನ ಕರ್ತವ್ಯ. ಆ ನಿಟ್ಟಿನಲ್ಲಿ ಅಭಿಮಾನದ ವಿಚಾರ ಬಂದಾಗ ತುಳುವರಿಗಿರುವಷ್ಟು ಭಾಷಾಭಿಮಾನ ನನ್ನ ಪ್ರಕಾರ ದಕ್ಷಿಣ ಭಾರತದ ಯಾವ ಭಾಷಿಕರಲ್ಲೂ ಇಲ್ಲ. ಅದು ಹೆಮ್ಮೆ ಪಡಬೇಕಾದ ವಿಚಾರ. ಯಾರು ಬಂದು ನೀನು ಸೌತ್ ಆಫ್ರಿಕಾದಿಂದ ಬಂದು ನಿನ್ನ ನಾಲ್ಗೆ ತಿರ್ಗಲ್ಲ ಅಂತಂದ್ರೂ ಉಣಸಾಂಡ ಅಂತಲೇ ಕೇಳೋದು ಅವನಿಗೆ. ಬೆಂಗಳೂರಲ್ಲಿ ಹಂಗಲ್ಲ, ಅವನು ಆಫ್ರಿಕನ್ ಲ್ಯಾಂಗ್ವೇಜ್ ಹುಡುಕಿ ಅವನ ಭಾಷೆಯಲ್ಲಿ ಮಾತಾಡಿಸ್ತಾರೆ ಫಸ್ಟ್. ಅದು ಇಲ್ಲಿನ ಭಾಷೆಯ ಅಭಿಮಾನ. ಈ ಅಭಿಮಾನ ಎಲ್ಲರಿಗೂ ಬಂದರೆ ತುಂಬ ಖುಷಿಯಾಗಿ. ನಾನೀಗೊಂದು ವರ್ಷದ ಕೆಳಗಡೆ ಒಂದು ಪಿಟಿಷನ್ ಶುರು ಮಾಡಿದೆ. ನಿಮ್ಮಲ್ಲಿ ಇಲ್ಲಿ ಎಷ್ಟು ಜನ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದೀರಿ, ಎಷ್ಟು ಜನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಿ, ಎಷ್ಟು ಜನ ಟ್ವಿಟರ್ ಯೂಸ್ ಮಾಡ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ. ಆದರೆ ದಕ್ಷಿಣ ಕನ್ನಡದ ಸಾಕಷ್ಟು ಜನ ಸೋಷಿಯಲ್ ನೆಟ್ವರ್ಕಲ್ಲಿ ಆ್ಯಕ್ಟಿವ್ ಇರೋದ್ರಿಂದ ನಿಮ್ಮಲ್ಲಿ ನನ್ನದೊಂದು ಕೋರಿಕೆ, ಭಾರತದಂತಹ ರಾಷ್ಟ್ರದಲ್ಲಿ ನೇಪಾಳಿ ಅಂತಹ ಭಾಷೆಯು 8ನೇ ಪರಿಚ್ಛೇದದಲ್ಲಿದೆ, ನಮ್ಮ ತುಳು ಭಾಷೆ ಇನ್ನೂ 8ನೇ ಪರಿಚ್ಛೇದಕ್ಕೆ ಸೇರಿಲ್ಲ. ದಯವಿಟ್ಟು ಆ ನಿಟ್ಟಿನಲ್ಲಿ ನಮ್ಮ ತುಳು ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸುವ ನಿಟ್ಟಿನಲ್ಲಿ ಒಂದು ಪಿಟಿಷನ್ ಇದೆ. ಅದಕ್ಕೆ ದಯವಿಟ್ಟು ಇಲ್ಲಿರುವ ಇಷ್ಟು ಜನ ಸೈನ್ ಮಾಡಿದ್ರೆ ನಾಳೆನೇ ಅದನ್ನು ಗೌರ್ಮೆಂಟ್ ಅವ್ರು ನೋಡಿ ನಮ್ಮ ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಸೇರ್ಸೋಕ್ಕೆ ಅವಕಾಶ ಮಾಡಿಕೊಡ್ಬೋದು. ದಯವಿಟ್ಟು ಈ ನಿಟ್ಟಿನಲ್ಲಿ ನಿಮ್ಮಗಳ ಹೋರಾಟ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಸಾಕಷ್ಟು ಕನ್ನಡಿಗರ ಸಪೋರ್ಟನ್ನು ನಾವು ತೊಗೊಂಡು ಮಾಡಬೇಕಾಗಿದೆ. ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಮಾಡಿದ್ರೆ ನಮ್ಮ ಭಾಷೆಗೂ ಸಿಗಬೇಕಾದ ಸ್ಥಾನ ಮಾನ ಸಿಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಹೋರಾಟ ಅನ್ನೋದಕ್ಕಿಂತ ನೀವೆಲ್ಲರೂ ಧ್ವನಿ ಎತ್ತಬೇಕಾಗಿದ್ದು ಇಂಪಾರ್ಟೆಂಟ್ ಆಗಿದೆ. ಇನ್ನು ಮಕ್ಕಳಿರೋ ಕಾರಣಕ್ಕೆ 2 ಮಾತುಗಳನ್ನ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ನನ್ನ ಮಕ್ಕಳು ಏನಾದರೂ ಒಂದು ಸಾಧಿಸಬೇಕು, ದೊಡ್ಡ ಸಾಧನೆ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತೆ, ಇಲ್ಲ ಅಂತ ನಾನು ಹೇಳೋದು. ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಒಂದು ಮಗುಗೂ ಇರುತ್ತೆ. ಯಾವುದೇ ಮಗುಂಗೆ ಏನಾಗ್ತೀಯಾ ಡಾಕ್ಟ್ರು, ಏನಾಗ್ತೀಯಾ ಇಂಜಿನಿಯರು. ಈ ಡಾಕ್ಟ್ರು ಇಂಜಿನಿಯರ್ಗಳು ಹೆಂಗಾಗ್ಬಿಡ್ತಾರೆ ಅಂದರೆ 20 ವರ್ಷಕ್ಕೆ ಇವತ್ತು ಫ್ಯಾಮಿಲಿ ಡಾಕ್ಟ್ರು, ಇನ್ನು 20 ವರ್ಷಕ್ಕೆ ಫ್ಯಾಮಿಲಿಲಿ ಒಬ್ಬೊಬ್ಬ ಡಾಕ್ಟ್ರ್ ಇರ್ತಾನೆ. ಯಾರು ನೋಡ್ಕೋಬೇಕೋ ಗೊತ್ತಿಲ್ಲ. ಹಾಗಾಗಿ ಕ್ರಿಯೇಟಿವಿಟಿ ಮತ್ತು ಸೃಜನಶೀಲತೆ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮಕ್ಕಳನ್ನು ಹೆಚ್ಚು ಬೆಳೆಸೋದ್ರ ಕಡೆಗೆ ಗಮನ ಕೊಡಿ. ಅವರು ಕ್ರಿಯೇಟಿವಿಟಿ ಬೇಸ್ಡ್ ಜಾಬ್ಗಳನ್ನು ಹುಡ್ಕೊಂಡ್ರೆ ಅವ್ರು ಇನ್ನಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇದೆ. ಈ ಭಾರತದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಗೋಸ್ಕರ ಸಂವಿಧಾನವನ್ನೇ ತಿದ್ದಿ ಭಾರತ ರತ್ನ ಕೊಟ್ಟಿದ್ರೆ ಅದು SLC ಓದಿ ತನ್ನ ಸ್ಕಿಲ್ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಸಚಿನ್ ತೆಂಡೂಲ್ಕರ್ ಅವರಿಗೆ. ಹಾಗಾಗಿ ನಾನು ಹೇಳೋದು, ನಿಮ್ಮ ಮಕ್ಕಳನ್ನು ಜನಪ್ರಿಯರಾಗೋದ್ರ ಕಡೆಗೆ ನಮ್ಮ ಥರ ಮಾಡಬೇಡಿ, ಪಾಪ್ಯುಲರ್ ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಜನಪ್ರಿಯತೆ ಇಂಪಾರ್ಟೆಂಟ್ ಅಲ್ಲ, ಸಾಧನೆ ಇಂಪಾರ್ಟೆಂಟು. ನಿಮ್ಮ ಮಕ್ಕಳನ್ನು ಜನಪ್ರಿಯರನ್ನಾಗಿ ಮಾಡಬೇಡಿ,
ಸಾಧಕರನ್ನಾಗಿ ಮಾಡಿ, ಅಬ್ದುಲ್ ಕಲಾಮರ ಹಾಗೆ ಹೆಸರು ಮಾಡಲಿ, CNR ರಾವ್ರವರ ಹಾಗೆ ಹೆಸರು ಮಾಡಲಿ. ಪಾಪ್ಯುಲಾರಿಟಿ ಅನ್ನೋದು ಒಂದು ಗಾಜಿನ ಮನೆ ಇದ್ದ ಹಾಗೆ ಇವತ್ತಿರುತ್ತೆ, ನಾಳೆ ಒಡೆದು ಹೋಗುತ್ತೆ. ಸಾಧನೆ ಅನ್ನೋದು ಕಲ್ಲಿನ ಕೋಟೆ ಇದ್ದ ಹಾಗೆ, ಆ ಕಲ್ಲಿನ ಕೋಟೆ ಯಾವತ್ತೂ ಭದ್ರವಾಗಿರುತ್ತೆ. ಆ ಭದ್ರ ಕೋಟೆಯೊಳಗೆ ನಿಮ್ಮ ಮಕ್ಕಳನ್ನ ಬೆಳೆಸೋ ಕೆಲಸವನ್ನು ತಾವುಗಳು ಮಾಡಿ. ಅದ್ರ ಜೊತೆಗೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಹೀಗೆ ಒಂದು ಸೆಮಿನಾರ್ ನಡೀತಾ ಇರುತ್ತೆ, ಒಂದು 200-250 ಜನ ಸೆಮಿನಾರಲ್ಲಿ ಕೂತಿರ್ತಾರೆ. ಸೆಮಿನಾರ್ ಮಾಡ್ತಿದ್ದ ವ್ಯಕ್ತಿ ತನ್ನ ಜೇಬ್ನಿಂದ ಒಂದು 2,000 ರೂಪಾಯಿ ನೋಟನ್ನು ಹೊರಗಡೆ ತೆಗಿತಾನೆ. 2,000 ರೂಪಾಯಿ ನೋಟ್ ಹೊರಗಡೆ ತೆಗೆದು ಹೇಳ್ತಾನೆ, ನನ್ನ ಹತ್ರ 2,000 ಇದೆ, ಇದನ್ನು ಯಾರಿಗೆ ಕೊಡಲಿ ಅಂತ. ಅಲ್ಲಿದ್ದ ಅಷ್ಟು ಜನ ನನಗೆ ಕೊಡಿ ಅಂತ ಕೇಳ್ತಾರಂತೆ. ಅವನು ಹೇಳ್ತಾನೆ, ಇಲ್ಲ, ನನ್ನ ಹತ್ರ ಇರೋದು ಒಂದೇ ನೋಟು, ಎಲ್ರಿಗೂ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಆ ನೋಟ್ನ ಮುದ್ರಬಿಟ್ಟು ಹೇಳ್ತಾನೆ, ಈಗ ಯಾರಿಗೆ ಬೇಕು ಹೇಳಿ, ನೋಟ್ ಮುದ್ರಬಿಟ್ಟಿದ್ದೀನಿ ಅಂತ. ಅವಾಗಲೂ ಅಲ್ಲಿದ್ದ ಅಷ್ಟು ಜನ ನನಗೆ ಬೇಕು ಅಂತ ಕೇಳ್ತಾರೆ. ಆ ನೋಟನ್ನು ಕೆಳಗಡೆ ಹಾಕ್ಬಿಟ್ಟು ಹೇಳ್ತಾನೆ, ಈಗ ಕೆಳಗಡೆ ಹಾಕಿದ್ದೀನಿ, ಆ ನೋಟ್ ಯಾರಿಗೆ ಬೇಕು ಅಂತ. ಅವಾಗಲೂ ಅಲ್ಲಿದ್ದ ಅಷ್ಟು ಜನ ನನಗೆ ಬೇಕು. ಆ ನೋಟಿನ ಮೇಲೆ ಮಣ್ಣು ಸುರಿದು ಬಿಡ್ತಾರೆ. ಈಗ ಮಣ್ಣು ಸುರಿದಿದ್ದೀನಿ ನೋಟಿನ ಮೇಲೆ, ಇವಾಗ ಯಾರಿಗೆ ಬೇಕು ಹೇಳಿ ಅಂತ. ಅವಾಗಲೂ ಅಲ್ಲಿದ್ದ ಅಷ್ಟು ಜನ ನನಗೆ ಕೊಡಿ ಅಂತ ಕೇಳ್ತಾರೆ. ಆ ಸೆಮಿನಾರ್ ಮಾಡ್ತಿದ್ದ ವ್ಯಕ್ತಿ ಆ ಧೂಳನ್ನು ಕೊಡುವಿ, ಆ ಮುದುರಿದ ನೋಟನ್ನು ಸರಿ ಮಾಡಿ ಕೈಯಲ್ಲಿ ಹಿಡಿದು ಹೇಳ್ತಾನೆ, ನಿಮ್ಮ ಜೀವನ ಈ ನೋಟಿನ ಹಾಗಿರಬೇಕು, ಯಾವತ್ತೂ ಮೌಲ್ಯ ಕಳ್ಕೋಬಾರ್ದು. ಪ್ರತಿಯೊಬ್ಬ ಮನುಷ್ಯನ ಜೀವನ ಯಾವತ್ತೂ ಮೌಲ್ಯ ಕಳ್ಕೋಬಾರ್ದು, ಆ ನೋಟಿನ ಹಾಗೆ. ಕಷ್ಟಗಳು ಬರುತ್ತೆ ಅಂದರೆ, ಒಂದು ಸೆಮಿಸ್ಟ್ರಲ್ಲಿ ನಿಮ್ಮ ಮಗ ಫೇಲ್ ಆಗ್ಬೋದು, ಯಾವುದೋ ಒಂದು ವಿಷಯದಲ್ಲಿ ಎಡವ್ಬೋದು, ಸೆಂಟ್ರಲ್ಲಿ ಯಾವುದೋ ಲವ್ ಮಾಡಿ ಯಾಮಾರ್ಬೋದು. ತಿದ್ದಿ ಬುದ್ಧಿ ಹೇಳಿ. ಹಾಗೆ ಯಾರು ಯಾಮಾರ್ತಿರೋ ಅವರು ನಿಮ್ಮ ಮೌಲ್ಯವನ್ನು ಯಾವತ್ತೂ ಕಳ್ಕೋಬೇಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರುವನ್ನು ಕುಗ್ಗಿಸುವ ಬಹಳ ದೊಡ್ಡ ಅಸ್ತ್ರ ಮತ್ತು ನಿಮ್ಮ ಮುಖದ ಮೇಲೆ ತುಂಬ ಅದ್ಭುತವಾಗಿ ಕಾಣುವ ಆಭರಣ ನಗು. ಆ ನಗು ಸದಾಕಾಲ ನಿಮ್ಮ ಮುಖದ ಮೇಲೆ ಇರಲಿ ಅಂತ ನನ್ನ 2 ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೋಟಿ ಧನ್ಯವಾದಗಳು. ನಿಮ್ಮ ಪ್ರೀತಿ ಹೀಗೆ ಇರಲಿ. ನಿಮ್ಮ ಈ ನಾಡಿನ ಬಗ್ಗೆ ನಿಮ್ಮ ಅಭಿಮಾನ ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ, ಜೈ ಕುಡ್ಲ. ಥ್ಯಾಂಕ್ ಯು ಸೋ ಮಚ್. ಯಾರೇ ಸ್ಟಾರ್ ಈ ವೇದಿಕೆಗೆ ಬಂದರೆ ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ನಗಿಸ್ತಾರೆ. ಆದರೆ ಜೀವನದ ಮೌಲ್ಯಗಳ ಬಗ್ಗೆ ನಮಗೆ ರೋಮಾಂಚನ ಆಗೋ ಥರ 2 ಮಾತುಗಳನ್ನು ಆಡಿಸಿ ನಮಗೆ ತಿಳುವಳಿಕೆಯನ್ನು ನೀಡುವಂಥ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಇಂಥ ಒಂದು ಇಂಪ್ರೆಸಿವ್ ಮಾತುಗಳನ್ನು ಆಡಬೇಕಾದ್ರೆ ದೇವರ ಕೃಪೆ ಇವ್ರ ಮೇಲೆ ಡೆಫಿನೆಟ್ಲಿ ಇದೆ. ಇನ್ನೊಮ್ಮೆ ಜೋರಾದ ಚಪ್ಪಾಳೆ. ಪುತ್ತೂರು ಮಾಲಿಂಗೇಶ್ವರ ದೇವರ ಆಶೀರ್ವಾದ ಇನ್ನಷ್ಟು ನಿಮಗೆ ಯಶಸ್ಸು ನೀಡುವಲ್ಲಿ ಅವರ ಒಂದು ಕೃಪೆ ಇರಲಿ ಅಂತ ಹೇಳ್ತಾ, ಸಹಜ್ರೆಯವರು ದಯಮಾಡಿ ವೇದಿಕೆಗೆ ಬಂದು ಇವರಿಗೆ ಒಂದು ನೆನಪಿನ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕೀರ್ತಿಯವರ ಇನ್ನೊಂದು ಪ್ರಶ್ನೆ, ಕಿರಿಕ್ ಕೀರ್ತಿ ಅಂತ ಹೇಳ್ತಾರೆ. ಇದಕ್ಕೇನಾದರೂ ಸ್ಪೆಷಲ್ ಕಾಸ್, ಈ ಹೆಸರು ಬಂದಿದ್ದು ಯಾವಾಗ, ಏನಾದರೂ ಒಂದು ರೀಸನ್ ಇರ್ಬೋದು. ಎಲ್ರಿಗೂ ಆ ಹೆಸರು ಯಾಕೆ ಬಂತು, ಹೇಗೆ ಬಂತು ಅಂತ ಕುತೂಹಲ ಇದೆ, ಇಫ್ ಯು ಡೋಂಟ್ ಮೈಂಡ್. ನಾನು 2012ರಲ್ಲಿ ಬೆಂಗಳೂರಿನಲ್ಲಿ 92.7 ಬಿಗ್ FM ಅಲ್ಲಿ RJ ಆಗಿದ್ದೆ. ಆವಾಗ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ, ಹಿಪ್ ಹುರ್ರೆ ವಿತ್ ಕಿರಿಕ್ ಕೀರ್ತಿ ಅಂತ. ಆ ಕಾರ್ಯಕ್ರಮದಿಂದ ಶುರುವಾದ ಕಿರಿಕ್ ಕೀರ್ತಿ ಇಲ್ಲಿ ತನಕ ಬಂದಿದೆ. ಅಷ್ಟೇ ಬಿಟ್ಟರೆ ನಾನು ಯಾವ ಕೆಟ್ಟ ಕಾರಣಕ್ಕೂ ಯಾವತ್ತೂ ಕಿರಿಕ್ ಮಾಡಿಲ್ಲ. ನಾನು ಕಿರಿಕ್ ಅಲ್ಲ, ನಾನು ಮಾಡುವ ಕಿರಿಕ್ಗಳು ಒಳ್ಳೆಯ ಕೆಲಸಕ್ಕಾಗಿರೋದ್ರಿಂದ ಆ ಕಿರಿಕ್ ಬಗ್ಗೆ ನನಗೆ ಹೆಮ್ಮೆ ಇದೆ. ಹಾಗಾಗಿ ನಾನು ಕಿರಿಕ್ ಕೀರ್ತಿ ಅಷ್ಟೇ. ನಮ್ಮೆಲ್ಲರಲ್ಲಿ ಆ ಮಕ್ಕಳು ಅಂತ ಬಚ್ಪನ ಇರಬೇಕಂತೆ. ಹಾಗಾಗಿ ಆ ಕಿರಿಕ್ ನಿಮ್ಮ ಜೀವನದಲ್ಲಿ ಯಾವಾಗೂ ಇರಲಿ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಇಟ್ ಇಸ್ ಮೊಮೆಂಟೋ ಫಾರ್ ದಿ ಸ್ಟಾರ್ ಟುನೈಟ್. ಕಿರಿಕ್ ಕೀರ್ತಿ ಅವರಿಗೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಪುತ್ತೂರು ಮಹಾತೋಪಾರ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಪ್ರಯುಕ್ತ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪುತ್ತೂರ ಕಲೋತ್ಸವ 2018